हरे कृष्णा 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 हरे 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 रामा राम राम हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ್ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವಂತಹ 18 ದಿನಗಳಲ್ಲಿ ಭಗವದ್ಗೀತೆಯನ್ನ ಕಲಿಯುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇವತ್ತು ನಾವು ಅಧ್ಯಾಯ 17 ಆ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತ ನಾವು ಇವತ್ತು ತಿಳಿದುಕೊಳ್ತಾ ಇದ್ದೇವೆ. ತಿಳಿದುಕೊಳ್ಳುವ ಮೊದಲು 16ನೇ ಅಧ್ಯಾಯದಲ್ಲಿ ಇದ್ದಂತಹ 26 ದೈವ ಗುಣಗಳು, 6 ಆಸುರಿ ಗುಣಗಳು, ಆ 26 ಗುಣಗಳನ್ನ 6 ಗುಣಗಳು ಹೇಗೆ ಸೋಲಿಸುತ್ತವೆ, ಆ ದೈವಿ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು, ಆ ಅಳವಡಿಸಿಕೊಂಡ ನಂತರ ಈ ಒಂದು 6 ಆಸುರಿ ಗುಣಗಳು ಹೇಗೆ ಅಡಗಿ ಹೋಗುತ್ತವೆ, ಕಾಮ ಕ್ರೋಧ ಮದ, ಆ ಒಂದು ಕಾಮ ಕ್ರೋಧ ಲೋಭವನ್ನ ಹೇಗೆ ಒಂದು ಭಕ್ತಿಯ ಮೂಲಕ ನಾವು ಅದನ್ನ ಜಯಿಸಬಹುದು, ಒಂದು ಗುರುವಿನ ಶಿಕ್ಷಣವನ್ನ ಪಡೆದುಕೊಂಡು ಯಾವ ರೀತಿ ಉನ್ನತಿಯ ಸ್ಥಾನಕ್ಕೆ ನಾವು ಹೋಗಬಹುದು ಅನ್ನೋದನ್ನ 16ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಇವತ್ತು ಶ್ರದ್ಧೆಯ ವಿಭಾಗ ಯೋಗ, ಬಹಳ ವಿಚಾರವನ್ನ ತಿಳ್ಕೊಳ್ಳುವಂತಹ ಅಧ್ಯಾಯ. ಶ್ರದ್ಧೆಯ ಪ್ರಭೇದಗಳು ಅಂತ ನಾವು ಮಾಡುವಂತಹ ಕೆಲಸಗಳು ಯಾವ್ಯಾವ ರೀತಿಯಾದಂತಹ ಒಂದು ಶ್ರದ್ಧೆಯ ಪ್ರಭೇದಗಳನ್ನ ಪಡೆದುಕೊಂಡಿರುತ್ತೆ. ಸತ್ವ, ರಜಸ್ಸು, ತಮಸ್ಸು, ಈ 3 ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಅದು ಮನಸ್ಸಿನ ಮೂಲಕ, ಮಾತಿನ ಮೂಲಕ, ದೈಹಿಕವಾಗಿ, ಆ ಎಲ್ಲಾ ರೀತಿಯಲ್ಲೂ ನಮ್ಮನ್ನ ಹೇಗೆ ಈ ಶ್ರದ್ಧೆಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ನಾವು ತೊಡಗಿಸ್ಕೊಂಡಿರ್ತೀವಿ, ಅಥವಾ ಶ್ರದ್ಧೆಯಲ್ಲಿ 3ನೇ ಸ್ಥಾನದಲ್ಲಿದ್ದಾಗ ಅಂದ್ರೆ ತಮೋಗುಣದಲ್ಲಿದ್ದಾಗ ನಾವು ಅದನ್ನ ಹೇಗೆ ಸಾತ್ವಿಕಕ್ಕೆ ಬದಲಾಯಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ಅಧ್ಯಾಯವನ್ನ ಮಾಡ್ತೇವೆ. ಸೊ ಶ್ರೀಲ ಪ್ರಭುಪಾದ್ ಕಿ ಜೈ. ಅಧ್ಯಾಯದ ವಿಷಯಗಳನ್ನ ನಾವು ಸಾರಾಂಶವನ್ನೆಲ್ಲ ನೋಡೋಣ. ವಿಷಯಗಳು: ಅನಾಧಿಕೃತ ಆರಾಧನೆಯ ಬಗ್ಗೆ ಅರ್ಜುನನ ವಿಚಾರಣೆಗಳು, ಭಗವಾನ್ ಕೃಷ್ಣ ಉತ್ತರ, 3 ವಿಧಾನಗಳು ಒಬ್ಬರ ನಂಬಿಕೆ ಮತ್ತು ಆರಾಧನೆಯನ್ನು ನಿರ್ಧರಿಸುತ್ತವೆ. 3 ವಿಧಾನಗಳಲ್ಲಿ ಆಹಾರಗಳು, ಯಜ್ಞ 3 ವಿಧಾನಗಳಲ್ಲಿ, 3 ರೀತಿಯ ತಪಸ್ಸು, 3 ವಿಧಾನಗಳಲ್ಲಿ ತಪಸ್ಸು, 3 ವಿಧಾನಗಳಲ್ಲಿ ದಾನ. ಓಂ ತತ್ ಸತ್, ಯಜ್ಞ ದಾನ ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು. ಇದನ್ನೆಲ್ಲ ಇವತ್ತು ನಾವು ಅಧ್ಯಾಯ ಮಾಡೋದಕ್ಕೆ ಹೊರಟಿದ್ದೇವೆ. ಅರ್ಜುನ ಮುಂದುವರೆದು ಪ್ರಶ್ನೆಗಳನ್ನ ಕೇಳುವಂತಹ ಭಾಗ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿ ಮುತ್ಸುಜ್ಜ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವ ಮಹೋ ರಜಸ್ತಮ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಮಾಡುವವರ ಸ್ಥಿತಿ ಏನು, ಪೂಜೆ ಮಾಡುವವರ ಸ್ಥಿತಿ ಏನು, ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳುವಂತದ್ದು ಕೃಷ್ಣನಿಗೆ. ಹೇಗೆ ಅಂತಂದ್ರೆ, ಶಾಸ್ತ್ರಗಳನ್ನ ಗಣನೆಗೆ ತೆಗೆದುಕೊಳ್ಳದೆ, ಶಾಸ್ತ್ರಗಳನ್ನ ಒಂದು ನಂಬದೆ ಮಾಡುವಂತಹವರ ಪೂಜೆ ಹೇಗಿರುತ್ತೆ, ಅವರ ಫಲ ಹೇಗಿರುತ್ತೆ, ಅವರು ಯಾವ ಗುಣಕ್ಕೆ ಸೇರಿದವರು, ಇದನ್ನ ತಿಳಿಸ್ಕೊಡ್ತೀಯಾ? 10ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕಕ್ಕೆ ಅಲ್ಲಿ ಅರ್ಜುನನಿಗೆ ಪೂರ್ತಿಯಾಗಿ ಅರ್ಥ ಆಗೋಗಿದೆ. ಇದೆಲ್ಲ ಇನ್ನು ಮುಂದೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅರ್ಜುನ. ಇದನ್ನ ಹೇಳ್ತಾರೆ 4ನೇ ಒಂದು ಅಧ್ಯಾಯದಲ್ಲಿ 39ನೇ ಶ್ಲೋಕ ಹೀಗೆ ಹೇಳುತ್ತೆ: ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ ಪರಂ ಶಾಂತಿ ಅಚಿರೇಣದಿ ಗಚ್ಚತಿ. ಕೃಷ್ಣ ಪ್ರಜ್ಞೆಯಲ್ಲಿ ದೃಢವಾದ ನಂಬಿಕೆ ಇಟ್ಟು ಕೃಷ್ಣನಿಗೆ ಯಾರು ಶರಣಾಗುತ್ತಾರೋ ಅಂಥವರು ಪರಿಪೂರ್ಣತೆಯನ್ನು, ಉನ್ನತೋನ್ನತೆಯನ್ನು ಪಡೆಯುತ್ತಾರೆ. ಶ್ರದ್ಧೆಯನ್ನು ಪಡೆದುಕೊಳ್ಳುವ ಮಾರ್ಗ ಹರೇ ಕೃಷ್ಣ ಮಹಾಮಂತ್ರವನ್ನು ಉಚ್ಚರಿಸುವುದು, ಪ್ರಸಾದವನ್ನ ತಿನ್ನುವುದು. ಈ ಒಂದು ಹರಿನಾಮವನ್ನ ನಾವು ಯಾವಾಗ ಹೇಳ್ತಾ ಹೋಗ್ತೀಯೋ ನಮ್ಮಲ್ಲಿರುವಂತಹ ಕಲ್ಮಶಗಳು ದೂರವಾಗಿ, ಇಂದ್ರಿಯಗಳು
ಪರಿಪಕ್ವತೆಗೆ ಬರುತ್ತೆ. ಬೇರೆ ಯಾವ ವಿಧಾನದಿಂದಲೂ ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ 4ನೇ ಅಧ್ಯಾಯದಲ್ಲಿನೇ ಹೇಳಿತ್ತು. ಈಗ ಮತ್ತೆ ಭಗವಂತ ಅದನ್ನ ಮುಂದುವರಿಸಿ ಕೂಡ ಹೇಳ್ತಿದ್ದಾರೆ ಇಲ್ಲಿ. ಶ್ರೀ ಭಗವಾನುವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾ ಮಾಯೋಯಂ ಪುರುಷೋ ಯತ್ ಶ್ರದ್ಧಾ ಸ ಏವ ಸಾ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು. ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ನಾವು ಸತತವಾಗಿ ಅಧ್ಯಾಯವನ್ನ ಮಾಡ್ತಾನೇ ಬರ್ತಾ ಇದ್ದೀವಿ ಈ ಗುಣಗಳ ಬಗ್ಗೆ. 3 ರೀತಿಯ ಗುಣಗಳು ಎಲ್ಲ ರೀತಿಯಾದಂತಹ ಒಂದು ಮನುಷ್ಯರಲ್ಲಿ ಇರತ್ತೆ. ಅದು ಪರ್ಸೆಂಟೇಜ್ ವೈಸ್ ಇರ್ಬೋದು. ಒಬ್ಬರಿಗೆ 90% ಸಾತ್ವಿಕ ಗುಣ ಇದ್ರೆ ಇನ್ನೊಬ್ಬರಿಗೆ 30% ರಾಜಸಿಕ ಗುಣ ಇರಬಹುದು, ಇನ್ನೊಬ್ಬರಿಗೆ 10% ತಮ ಗುಣ ಇರಬಹುದು. ಆದ್ರೆ 3 ಗುಣಗಳು ಹೇಗಾದ್ರೂ ಸರಿ ಅದು ಅವರನ್ನ ಆವರಿಸಿರತ್ತೆ ಅಂತ. ಆ ಪ್ರಕೃತಿಗೆ ಅನುಗುಣವಾಗಿ ಮನುಷ್ಯನ 3 ಶ್ರದ್ಧೆಗಳು ಬಗೆಗಳದ್ದು ಆಗಿರಬಹುದು. ಅವರು ಯಾವುದೋ ಒಂದು ಶ್ರದ್ಧೆಗೆ ಅವರು ಒಳಪಟ್ಟಿರ್ತಾರೆ. ಅವನು ತಮ ಗುಣದಲ್ಲಿ ಇರ್ಲಿ, ರಾಜಸಿಕ ಗುಣದಲ್ಲಿ, ಸಾತ್ವಿಕ ಗುಣದಲ್ಲಿ ಇರ್ಲಿ, ಯಾವುದೇ ಗುಣದಲ್ಲಿದ್ರು ಕೂಡ ಆ ಒಂದು ಗುಣ ಅನ್ನೋದು ಪ್ರಬಲವಾಗಿ ಅವನಿಗೆ ಇದ್ದೇ ಇರುತ್ತೆ ಈ 3ರಲ್ಲಿ ಅಂತ. ಭರತ ವಂಶದನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಅವನು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಅವನು ಒಂದು ಶ್ರದ್ಧೆಯನ್ನ ಇಟ್ಕೊಳ್ತಾನೆ. ಆ ಶ್ರದ್ಧೆ ಏನ್ ಮಾಡುತ್ತೆ, ಅವನಿಗೆ ಆ ಗುಣವನ್ನೇ ಅವನು ಪಾಲನೆ ಮಾಡುವ ಹಾಗೆ, ಅದನ್ನ ಅನುಸರಿಸುವ ಹಾಗೆ ಆ ಗುಣ ಅದು ಮಾಡತ್ತೆ. ಶಾಸ್ತ್ರಗಳನ್ನು ತಿಳಿದು ಸೋಮಾರಿತನವನ್ನ ಪಡ್ಕೊಂಡೋ ಇಲ್ವಾ ಅಂದ್ರೆ ಜಡತ್ವದಿಂದೋ ಏನೋ ನಾನ್ ಮಾಡಲ್ಲ, ಒಂದು ರೀತಿಯಲ್ಲಿ ಯಾರೇ ದೊಡ್ಡವ್ರು ಹೇಳ್ತಾ ಇದ್ರು ಇಲ್ಲ ನಾನ್ ಮಾಡಲ್ಲ, ನಾನ್ ಕೆಲ್ಸಕ್ ಹೋಗಲ್ಲ, ನಾನ್ ಇರೋದೇ ಹೀಗೆ ಅಂತ ಆ ರೀತಿಯಾಗಿ ಗೊತ್ತಿರುತ್ತೆ, ಎಲ್ಲಾ ಗೊತ್ತು, ಹೇಳ್ತಿರ್ತಾರೆ ದೊಡ್ಡವರು ಎಲ್ಲಾ ಗೊತ್ತು, ಆದ್ರೆ ಎದ್ದು ಕೆಲ್ಸಕ್ ಹೋಗಲ್ಲ, ಆದ್ರೆ ಎದ್ದೇನೂ ಮಾಡಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರಲ್ಲ, ಅಂತವ್ರಿಗೆ ಏನ್ ಮಾಡ್ತಾರೆ, ಇದು ಏನಾಗುತ್ತೆ ಆ ಕರ್ಮದ ಫಲದಿಂದ ಅವರು ಆ ಗುಣಕ್ಕೆ ಅಧೀನರಾಗ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರು ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಶಾಸ್ತ್ರವನ್ನ ನಂಬಿಕೆಯನ್ನ ನಾವು ನಂಬಬೇಕು. ಹೇಗೆ ನಾವು ಹೇಳ್ತೇವೆ ಈ ಒಂದು ಎಲುಬುಗಳು ಇವೆಲ್ಲ ಶಾಸ್ತ್ರದಲ್ಲಿ ಪೂಜೆದಲ್ಲಿ ಬಳಸಬಾರ್ದು, ಇದು ಒಂಥರ ಮೈಲಿಗೆ ಹಾದಿ ಎಲ್ಲ ಹೇಳ್ತೀವಿ. ಆದ್ರೆ ಒಂದು ಪ್ರಾಣಿಯ ಎಲುಬು ಏನು ಶಂಖ ಅನ್ನೋದನ್ನ ಇರುತ್ತಲ್ವ, ಆ ಶಂಖದ ಒಂದು ನಾದದಿಂದ ಆ ಒಂದು ಇರುವಂತ ಸ್ಥಳವನ್ನ ಪಾಸಿಟಿವ್ ವೈಬ್ರೇಷನ್ ಅನ್ನ ಮಾಡ್ಲಿಕ್ಕೆ ಬಳಸ್ತಾರೆ. ಅಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ಅದು ಪ್ರಾಣಿಯ ಎಲುಬಾದ್ರೂ ಅದು ಪೂಜೆಗೆ ಶ್ರೇಷ್ಠ ಅಂತ ಹೇಳುತ್ತೆ. ಈಗ ಪ್ರಾಣಿಯ ಮಲ, ಹಸುವಿನ ಆ ಒಂದು ಸಗಣಿಯನ್ನ ತಂದು ಸಾರಿಸಿ ರಂಗೋಲಿ ಹಾಕಿ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಯಾಕೆ? ಅದು ಶುಭ. ಶಾಸ್ತ್ರಗಳು ಹೇಳುವಂಥದ್ದು ಅದು ಸೈಂಟಿಫಿಕ್ ಆಗಿಯೂ ಕೂಡ ಹೌದು. ಆ ಕ್ರಿಮಿಕೀಟಗಳು ಬರದೇ ಇರ್ಲಿ ಅನ್ನೋದು ಹೌದಾಗಿರುತ್ತೆ. ಮತ್ತೆ ಶಾಸ್ತ್ರದಲ್ಲಿ ಅದಕ್ಕೆ ಉನ್ನತವಾದ ಒಂದು ಸ್ಥಾನವನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಶಾಸ್ತ್ರಗಳ ಹೇಳೋದನ್ನ ನಾವು ಅದನ್ನ ಅನುಸರಿಸ್ಬೇಕು, ಕೇಳ್ಬೇಕು. ಆ ಕೇಳಿದಾಗ ನಮ್ಮ ಜ್ಞಾನವು ಹೆಚ್ಚುತ್ತಾ ಹೋಗುತ್ತೆ. ಅಂದ್ರೆ ನಂಬಿಕೆ ಇರಬೇಕು ಅಂತ. ಅಥವಾ ಇನ್ನು ಪ್ರಶ್ನೆಗಳನ್ನ ಕೇಳುವಂತವ್ರಿಗೆ, ನಾನೀಗ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಒಂದು ಸಮುದ್ರದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅಲ್ಲಿ ಈಜಾಡ್ತಾ ಇದ್ದೀನಿ, ಹೊರಗಡೆ ಬರ್ಲಿಕ್ಕೆ ಆಗಿಲ್ಲ, ಯಾರೋ ಒಂದು ನೆಟ್ ಹಾಕಿದ್ರು, ಅಲ್ಲಿ ಆ ನೆಟ್ಟನ್ನ ಹಿಡ್ಕೊಂಡು ನಾನು ಮೇಲೆ ಬರ್ಬೇಕೆ ಹೊರತು ನಾನ್ ಯಾಕೆ ಬಂದೆ, ನಾನ್ ಯಾಕೆ ಬಿದ್ದೆ, ನಾನ್ ಯಾಕೆ ಇಲ್ಲಿದ್ದೀನಿ, ನಾನ್ ಹೆಂಗ್ ಬರ್ಬೇಕು, ನಾನ್ ಯಾಕೆ ಬರ್ಬೇಕು ಅಂತ ಪ್ರಶ್ನೆ ಕೇಳೋರಿಗೆ ಯಾರು ಏನ್ ಮಾಡಕ್ ಆಗಲ್ಲ. ನಿನಗೆ ಅವಕಾಶ ಸಿಕ್ಕಿದೆ ಬರ್ಲಿಕ್ಕೆ, ನೀನು ಪ್ರಪಾತದಲ್ಲಿ ಸಿಕ್ಕಾಕೊಂಡಿದ್ಯಾ, ಅದ್ರಿಂದ ನೀನು ಹೊರಗಡೆ ಬರುವುದನ್ನ ನೋಡ್ಬೇಕೆ ಹೊರತು ನಾನು ಇಲ್ಲೇ ಇರ್ತೀನಿ, ನಾನ್ ಯಾಕೆ ಬರ್ಬೇಕು, ನಾನ್ ಹೇಗ್ ಬಿದ್ದೆ, ಅದನ್ನೆಲ್ಲ ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕಂದ್ರೆ ಶಾಸ್ತ್ರಗಳು ನಮಗೆ ಒಂದು ದಾರಿಯನ್ನ ಮಾಡಿಕೊಡುತ್ತೆ. ನಾವು ಮತ್ತೆ ಕಳೆದೋದಂತಹ ಏನು ಮರೆತು ಬಂದಿರುವಂತಹ ನಮ್ಮ ಜಾಗವನ್ನ ಅದು ಮತ್ತೆ ನಮ್ಮನ್ನ ತಲುಪಿಸ್ಲಿಕ್ಕೆ ನಮ್ಗೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಶಾಸ್ತ್ರವನ್ನ ನಂಬಿ ನಾವು ಹೋಗ್ಬೇಕು. ಈ 3 ರೀತಿಯಾದಂತಹ ಕರ್ಮಿಗಳು ಇಲ್ಲಿ ಹೇಗೆ ರಾಜಸದಲ್ಲಿರೋನು ಕರ್ಮ ಮಾಡ್ತಾನೆ, ಅವನು ಆ ಒಂದು ಕಾಮದಿಂದ ಸ್ವರ್ಗ ಲೋಕಗಳಿಗೆ ಹೋಗ್ತಾನೆ. ಜ್ಞಾನಿಯಾದವನು
ಅವನ ಒಂದು ಜ್ಞಾನವನ್ನ ಪಡೆದುಕೊಂಡು ಅವನು ಮುಕ್ತಿಯನ್ನ ಪಡೆದು ಬ್ರಹ್ಮ ಜ್ಞಾನ, ನಾವೇನ್ ಹೇಳ್ತೀವಿ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ. ಬ್ರಹ್ಮೇತಿಯಲ್ಲಿ ಏನ್ ಮಾಡ್ತಾನೆ ಭಕ್ತನಾದವನು, ಅವನು ಪೂಜೆಯನ್ನ ಮಾಡ್ಲಿಕ್ಕೆ ಅಥವಾ ಭಕ್ತಿಯನ್ನ ಅನುಸರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ ಅಂದ್ರೆ ಅಲ್ಲಿಂದಾನೆ ಅವನ ಬ್ರಹ್ಮಜ್ಞಾನ ಸ್ಟಾರ್ಟ್ ಆಯ್ತು ಅಂತ. ಆದ ಜ್ಞಾನಿಗಳು ಆ ಬ್ರಹ್ಮಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಹರಸಾಹಸವನ್ನ ಮಾಡ್ತಾರೆ, ವ್ಯರ್ಥ ಕಾಲಕ್ಷೇಪವನ್ನ ಮಾಡ್ತಾರೆ. ಇನ್ನ ಭಕ್ತಿಯಲ್ಲಿರುವಂತಹ ಭಕ್ತನು ಏನು ಮಾಡ್ತಾನೆ, ಅವನು ಶುದ್ಧ ಸತ್ವದಲ್ಲಿರ್ತಾನೆ, ಭಕ್ತಿಯನ್ನ ಮಾಡ್ತಾನೆ, ಭಗವಂತನ ಪ್ರೇಮವನ್ನ ಪಡೆದುಕೊಳ್ತಾನೆ, ಅವನು ಕೃಷ್ಣನ ಗೋಲೋಕಕ್ಕೆ ಅವನು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಹೇಗೆ ಶಾಸ್ತ್ರಗಳನ್ನ ನಂಬಿದ ಕಾರಣ ಅವನು ಉನ್ನತ ಲೋಕಕ್ಕೆ ಅವನು ಹೋಗ್ಲಿಕ್ಕೆ ಸಾಧ್ಯವಾಯ್ತು. ಯಜಂತೆ ಸಾತ್ವಿಕಾ ದೇವಾನ್ ಅನ್ಯಕ್ಷರಾಕ್ಷಂಸಿ ರಾಜಸಾ ಪ್ರೇತಾನ್ ಭೂತಗಣಂ ಚಿನ್ಯಾ ಯಜಂತೆ ತಾಮಸ ಜನಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸ ಸ್ವಭಾವದರು ರಾಕ್ಷಸರನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಅವರು ಪೂಜಿಸುತ್ತಾರೆ. ಇಲ್ಲಿ ಧರ್ಮ ಗ್ರಂಥಗಳನ್ನ ಅಲ್ಲಗೆಳೆದು ಅವರು ಇಷ್ಟ ಬಂದಂತೆ ಅವರಿಗೆ ಅನುಕೂಲ ಶಾಸ್ತ್ರಗಳನ್ನ ಮಾಡಿಕೊಂಡು, ಇಲ್ಲಿ ಧರ್ಮ ಗ್ರಂಥಗಳು ಏನ್ ಹೇಳುತ್ತೆ, ಪೂಜಾರ್ಹನು ಕೃಷ್ಣನೊಬ್ಬನೇ ಅಂತ ಹೇಳುತ್ತೆ. ಆದರೆ ಅವರು ಅನುಕೂಲಕರವಾದಂತಹ ಒಂದು ಅವರೇ ಮಾಡ್ಕೊಂಡು ಶಾಸ್ತ್ರಗಳನ್ನ ಮಾಡ್ಕೊಂಡು ಅದಕ್ಕೆ ಅನುಗುಣವಾಗಿ ಏನ್ ಮಾಡ್ತಾರೆ, ಅವರು ಬೇರೆ ಬೇರೆ ಪೂಜಾ ವಿಧಾನಗಳನ್ನ ಅನುಸರಿಸಿ ಯಾರು ಯಾವ್ಯಾವ ಗುಣದಲ್ಲಿರ್ತಾರೆ. ಈಗ ಫಲದ ಅಪೇಕ್ಷೆಯುಳ್ಳವನು ರಾಜಸಿಕ ಗುಣದವನ್ ಏನ್ ಮಾಡ್ತಾನೆ, ಅನ್ಯ ದೇವತೆಗಳಿಗೆ ಪೂಜೆಯನ್ನ ಮಾಡ್ತಾನೆ. ಇನ್ನ ಕೆಲವರು ಇನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ರಾಕ್ಷಸಿಗಳನ್ನ ರಾಕ್ಷಸರನ್ನ ಹೊಲಿಸ್ಕೊಂಡು ಭೂತ ಪ್ರೇತಗಳನ್ನ ಹೊಲಿಸ್ಕೊಳ್ಳುವಂತಹವ್ರು ಏನ್ ಮಾಡ್ತಾರೆ, ಭೂತ ಪ್ರೇತಗಳನ್ನ ಆಗಿನ ಒಂದು ಕಾಲದಲ್ಲಿ ಕಾಡುಗಳಲ್ಲಿ ಹೋಗಿ ಆ ಒಂದು ಮರದಡಿ ಪೂಜೆಯನ್ನ ಮಾಡಿ ಅಂದ್ರೆ ಬಲಿಯನ್ನ ಕೊಟ್ಟು ಪೂಜೆಯನ್ನ ಮಾಡ್ತಾರೆ. ಯಾಕಂದ್ರೆ ಭೂತ ಪ್ರೇತಗಳನ್ನ ಆವಾಹನೆ ಮಾಡ್ಕೊಂಡು ಅವರ ಇಷ್ಟಾರ್ಥಗಳನ್ನ ಅವರು ಈಡೇರಿಸ್ಕೊಳ್ಳಿ, ಇದು ತಮೋಗುಣದವರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರವರ ಒಂದು ಗುಣಗಳಿಗೆ ಅನುಗುಣವಾಗಿ ಅವರು ಪೂಜೆಗಳನ್ನ ಅನುಸರಿಸ್ತಾರೆ. ಅವರನ್ನ ಏನಂತಾರೆ, ರಾಜಸಿಕ ಅಥವಾ ಈ ಭೂತ ಪ್ರೇತಗಳನ್ನ ಪೂಜಿಸಲು ತಾಮಸ ಗುಣದವರು ಅಂತ ಹೇಳ್ತಾರೆ. ಅಶಾಸ್ತ್ರ ವಿಹಿತಂ ಘೋರ ತಪನ್ಯಂತೆ ಯತಪೋಜನ ದಂಭಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಃ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಾ ಮಾಂ ಚೈವಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಅವರು ಶಾಸ್ತ್ರಗಳಲ್ಲಿ ವಿಧಿಸಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಅವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂತಹವರು ನಿಶ್ಚಯವಾಗಿಯೂ ಅಸುರರು. ನಾವು ನೋಡಿದೀವಿ, ಹಿರಣ್ಯಾಕ್ಷರು ಅವ್ರು ಏನ್ ಮಾಡ್ತಾರೆ, ಅವರು ಘೋರವಾದ ತಪಸ್ಸನ್ನ ಪಡೆದುಕೊಳ್ತಾರೆ, ಮಾಡಿ ಅವರ ಒಂದು ವರವನ್ನ ಪಡೆದುಕೊಂಡು ಅವರು ಶಾಶ್ವತವಾಗಿರ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ತಪಸ್ಸನ್ನ ಆಚರಣೆ ಮಾಡ್ತಿರ್ತಾರೆ. ಆ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಳಗೆ ಅವರೊಳಗಡು ಕೂಡ ಇರುವಂತದ್ದು ಪರಮಾತ್ಮನೇ ಅನ್ನುವಂಥದ್ದು ಅವರು ಮರ್ತೋಗಿರ್ತಾರೆ. ಈ ಒಂದು ತಪಸ್ಸುಗಳನ್ನ ಘೋರವಾದ ತಪಸ್ಸನ್ನ ಯಾರು ಮಾಡ್ತಾರೆ, ಒಳಗಡೆ ಇರುವಂತಹ ಈ ಪರಮಾತ್ಮನನ್ನ ಆತ್ಮನನ್ನ ಯಾರು ಹಿಂಸೆ ಮಾಡ್ತಾರ, ಅಂತಹ ಕೃತ್ಯಗಳಲ್ಲಿ ಅಂತಹ ವಿಚಾರಗಳಲ್ಲಿ ಯಾರು ತೊಡಗಿರ್ತಾರೋ ಅವರನ್ನ ತಮೋಗುಣದವರು ಅಂತ ನಾವು ಇಲ್ಲಿ ಹೇಳಬಹುದು. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಕಟ್ವಮಲ್ಲವಣ ತುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಮಯ ಪ್ರದ ಯಾತಯಾಮಂ ಗತಾರಸಂ ಪೂತಿ ಪಾಯುರ್ಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇತ್ಯಂ ಭೋಜನಂ ತಾಮಸ ಪ್ರಿಯಂ. ಸಾತ್ವಿಕದವರಿಗೆ ಪ್ರಿಯವಾದ ಆಹಾರಗಳು ಆಯುಷನ್ನು ಹೆಚ್ಚಿಸುತ್ತವೆ. ಇಲ್ಲಿ ಆಹಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ಸೂಕ್ಷ್ಮವಾದ, ಒಣಕಲಾದ
ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂಥ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವು. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸರಿಗೆ ಬಹಳ ಪ್ರಿಯ. ಈ ಸಾತ್ವಿಕ ಗುಣದಲ್ಲಿ ಇರುವಂತವರಿಗೆ ಅವರ ಒಂದು ಆಹಾರ ಪದ್ಧತಿ ಹೇಗಿರುತ್ತೆ? ಮೊದಲು ಆಹಾರ ಪದ್ಧತಿ ಹೇಗಿರಬೇಕು? ನಾವು ತಿನ್ನುವಂತಹ ಒಂದು ಆಹಾರ ಜೀವಾಂಶ ತುಂಬಿರ್ಬೇಕು, ಅದ್ರಲ್ಲಿ ಲೈಫ್ ಇರ್ಬೇಕು. ನಾವು ತಿಂತಾ ಇದೀವಿ ಅಂದ್ರೆ ಅದು ನಮಗೆ ಒಂದು ಆರೋಗ್ಯ ಬಲವನ್ನ ಕೊಡ್ಬೇಕು, ಮನಃಶಾಂತಿಯನ್ನ ಕೊಡ್ಬೇಕು, ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡುವ ಹಾಗಿರ್ಬೇಕು. ಆ ರೀತಿಯಾದಂತ ಆಹಾರವನ್ನ ನಾವು ನಮ್ಮ ದೇಹಕ್ಕೆ ಕೊಡಬೇಕು. ನಮ್ಮ ದೇಹದ ಪೋಷಣೆಗೆ ಉತ್ತಮವಾದದ್ದು ಸಾತ್ವಿಕ ಆಹಾರ. ಆ ಸಾತ್ವಿಕ ಆಹಾರ ಅಂತಂದ್ರೆ ಹೇಗಿರ್ಬೇಕು? ಅದು ಹಾಲು, ಮೊಸರು, ತುಪ್ಪ ಅಥವಾ ಕಾಳುಗಳು, ಏನಿರ್ಬಹುದು, ತರಕಾರಿ ಇರಬಹುದು, ಹಣ್ಣುಗಳಿರಬಹುದು. ಇವೆಲ್ಲ ಏನ್ ಮಾಡತ್ತೆ? ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾದಂತಹ ಆಹಾರ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಣೆಗಳು ಅದರಲ್ಲಿ ಎಲ್ಲವೂ ಇರತ್ತೆ. ಆ ಒಂದು ಸಸ್ಯಾಹಾರವನ್ನ ತಿಂತಾರೆ, ಈ ರೀತಿಯ ಹಾಲು, ಮೊಸರು, ತುಪ್ಪವನ್ನ ತಿನ್ನೋ ಅದ್ರಲ್ಲಿ ರುಚಿ ಇರಲ್ಲ. ಅಂದ್ರೆ ಹಾಲು, ತುಪ್ಪ, ಸಕ್ಕರೆ ಎಲ್ಲ ಹಾಕಿ ಬೇರೆ ವೆರೈಟಿ ಪ್ರಸಾದಗಳನ್ನ ಮಾಡಿ ಭಗವಂತನಿಗೆ ಆ ನೈವೇದ್ಯವನ್ನ ಮಾಡಿ ಆ ಪ್ರಸಾದ ಶೇಷವನ್ನ ನಾವು ತಿಂದಾಗ ಅಲ್ಲಿ ಎಲ್ಲವೂ ಒಳ್ಳೆ ರೀತಿಯಲ್ಲೇ ಇರುತ್ತೆ, ಅಲ್ಲಿ ದೋಷವೇನಿಲ್ಲ. ಸಾತ್ವಿಕರಿಗೆ ಈ ರೀತಿಯಾದಂತಹ ಆಹಾರ ಬಹಳ ಪ್ರಿಯವಾಗಿರುತ್ತೆ, ಅವ್ರು ಅದನ್ನೇ ಇಷ್ಟ ಪಡ್ತಾರೆ. ಇನ್ನ ರಾಜಸಿಕ ಗುಣದವರು ಏನಾಗುತ್ತೆ? ಅತಿಯಾದ ಖಾರವನ್ನ ತಿನ್ನುವಂತ ಪ್ರವೃತ್ತಿ, ಅತಿಯಾದ ಉಪ್ಪು. ಈಗ ಸಾತ್ವಿಕದವರಿಗೆ ಒಂದು ಫ್ರೆಶ್ ಜ್ಯೂಸ್ ಅಂತಂದ್ರೆ ಒಂದು ಮೂಸಂಬಿ ಜ್ಯೂಸ್ ಹಾಕಿ ಅದನ್ನ ಸ್ಟ್ರೇನ್ ಮಾಡಿ ಅವ್ರು ಫ್ರೆಶ್ ಆಗಿ ಕೊಟ್ಟಿದ ತಕ್ಷಣ ಅದು ಭಗವಂತನ್ಗೆ ಇಡ್ತಾರೆ, ಒಂದು ತುಳಸಿ ಎಲೆ ಇಟ್ಟು ಭಗವಂತ ಇದು ನಿನಗೆ ಅರ್ಪಿತವಾಗ್ಲಿ ಅಂತ ಹೇಳಿ ಮತ್ತದನ್ನ ತೆಗೆದು ತಗೊಳ್ತಾರೆ. ಅವರ ಒಂದು ಮನಸ್ಥಿತಿ, ಅವರ ಒಂದು ದೇಹದ ಸ್ಥಿತಿ ಎಲ್ಲವೂ ಒಂದು ಉತ್ತಮವಾಗಿರತ್ತೆ. ಆದ್ರೆ ರಾಜಸಿಕ ಗುಣದವರಿಗೆ ಅದೇ ಒಂದು ಮೂಸಂಬಿ ಜ್ಯೂಸ್ ಅನ್ನ ನಾವು ಹಾಕಿ ಕೊಟ್ರೆ ಅದಕ್ಕೊಂದಷ್ಟು ಮಸಾಲ ಪದಾರ್ಥಗಳನ್ನ ಹಾಕಿ, ಚಾಟ್ ಮಸಾಲ, ಒಂದ್ ಸ್ವಲ್ಪ ಉಪ್ಪು, ಎಲ್ಲ ಖಾರ ಎಲ್ಲ ಹಾಕಿ ಅದನ್ನ ಒಂದಷ್ಟು ಟೇಸ್ಟಿಯಾಗಿ ಅಂದ್ರೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಂಡು ಅವ್ರು ಕುಡಿತಾರೆ. ಅದು ಹೇಗೆ ಅಂತಂದ್ರೆ ಅದು ತುಂಬಾ ಟೇಸ್ಟ್ ಅನ್ನಿಸ್ಬೇಕು ಅವ್ರಿಗೆ. ನಾರ್ಮಲ್ ಆಗಿ ಅದು ಹೇಗಿದೆಯಾ ಯಥಾ ಪ್ರಕಾರ ಅದನ್ನ ತಗೊಳಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ, ಹಾಗಿರತ್ತೆ. ಅಥವಾ ಖಾರವನ್ನ ಹೆಚ್ಚಾಗಿ ತಿಂತೀವಿ ಅಂದ್ರೆ ಬಾಯಲ್ಲಿ ಸುಡೋದಲ್ದೆ ಆ ಪದಾರ್ಥ ಒಳಗ್ ಹೋದ್ಮೇಲೆ ಆ ಪಾರ್ಟ್ ಅಲ್ಲಿ ಆ ತಿಂದಿರೋ ಒಂದು ಆಹಾರ ದೇಹದ ಒಳಗೋಗಿ ಆ ಹೊಟ್ಟೆಲಿ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಅಷ್ಟು ಉರಿತಾ ಇರತ್ತೆ. ಅಷ್ಟು ಖಾರವನ್ನ ತಿನ್ನುವಂತ ಪ್ರವೃತ್ತಿಯನ್ನ ಅವರು ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ಆ ಊಟದ ಪದ್ಧತಿನ ಅವ್ರು ಆ ರೀತಿ ಇಟ್ಕೊಂಡಿರ್ತಾರೆ. ನಂತರ ಇನ್ನ ತಾಮಸ ಗುಣದವರು ಅಂತಂದ್ರೆ ಅವರ ಊಟ ಹೇಗಿರತ್ತೆ ಅಂತಂದ್ರೆ ಅವರು ತಿನ್ನೋದಕ್ಕಿಂತ 3 ಗಂಟೆಗಳು ಏನ್ ಮಾಡಿರ್ತಾರೆ ಅಥವಾ ಹಳಸೋಗಿರುವಂತದ್ದು, ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆದು ಏನು ಅಲ್ಲಿ ಕಂಟೆಂಟ್ ಇರೋದಿಲ್ಲ. ಅದು ಹೇಗೆ ಹಳಸೋಗಿರ್ಬೋದು, ಬಿಸಾಕುವಂತದ್ದು ಇರ್ಬೋದು, ಅವ್ರಿಗೆ ಅದು ಇಷ್ಟ ಆಗತ್ತೆ. ಇದಕ್ಕೂ ಮರೆದು ಹೇಳಬೇಕಾದ್ರೆ ಅವರು ಪ್ರಾಣಿಗಳನ್ನ ಆಹಾರವಾಗಿ ತಗೊಳ್ಳೋದು, ಅದು 6 ತಿಂಗಳ ಹಾಗೆ ಅದು ಎಂತದ್ದು ತುಂಬಾ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಪದಾರ್ಥಗಳನ್ನ ತಗೊಳ್ಳೋರು ಕೂಡ ಪ್ರಪಂಚದಲ್ಲಿ ಇದ್ದಾರೆ. ಅದು ತಾಮಸ ಗುಣದವರಿಗೆ ಅಂತ ಹೇಳ್ತಾರೆ. ಅದು ಈಗ ನಮ್ಗೆ ಸದ್ಯ ಇಲ್ಲಿರಲ್ಲ, ಅದು ಬೇರೆ ದೇಶಗಳಲ್ಲಿ ಇರುತ್ತೆ. ಅಂದ್ರೆ ಅಂತಹ ಜನರು ಕೂಡ ಇರ್ತಾರೆ ಅಂತ ನಮ್ಗೆ ಅದು ತಿಳಿಲಿ ಅನ್ನೋದಕ್ಕಷ್ಟೇನೆ. ಹಾಗೆ ಆ ಆಹಾರದಲ್ಲಿ ವಿಧವಾದಂತಹ ವಿಧಾನಗಳು ಇದೆ. ಸಾತ್ವಿಕದವರಿಗೆ ತುಂಬಾ ಭಗವಂತನಿಗೆ ಪ್ರೀತಿಕರವಾದಂತಹ ಉತ್ತಿಷ್ಟವಾದಂತದ್ದನ್ನ ಮಾಡಿ ಭಗವಂತನಿಗೆ ಇಟ್ಟು ಆ ನಂತರ ಇವ್ರು ತಗೊಳ್ತಾರೆ. ಯಾವತ್ತು ಪ್ರಸಾದವನ್ನ ಬಿಟ್ಟು ಆಹಾರವನ್ನ ತಯಾರು ಮಾಡಿ 3 ಗಂಟೆಗಳ ನಂತರ ತಿಂದ್ರೆ ಅದು ದೇಹಕ್ಕೆ ಬೇಕಾಗಿರೋದಿಲ್ಲ, ಆದ್ರೆ ಅದನ್ನ ತಿಂತಾರೆ. ಆದ್ರೆ ಅದು ದೇಹವನ್ನ ಹಾಳು ಮಾಡುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ದೇಹಕ್ಕೆ ಏನು ಬೇಕು? ಸರಿಯಾದ ಆಹಾರ. ಅದು ದೇಹವನ್ನ ಸರಿಯಾದ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂತಹ ಆಹಾರವನ್ನೇ ನಾವು ತಗೊಳ್ಬೇಕು. ತಗೊಳ್ಳೋದಾದ್ರೆ ಇನ್ನ ಭಗವಂತನಿಗೆ ನೈವೇದ್ಯ ಮಾಡಿ ತಿನ್ನುವಂತದ್ದಾದ್ರೆ ಇನ್ನೂ ಉತ್ತಮ. ಯಾಕಂದ್ರೆ ವೆಜ್ ನಾನ್ ವೆಜ್ ಇಲ್ಲಿ ಪರಿಗಣನೆ ಮಾಡ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಭಗವಂತನಿಗೆ ಇಡದೆ ತಿನ್ನುವಂಥದ್ದು ಎಲ್ಲವೂ ಪಾಪಕರವಾದದ್ದೇ ಅಂತ ನಾವು ಹೇಳಬಹುದು. ಭಗವಂತನಿಗೆ ಇಟ್ಟು ನಾವು ನಂತರ ತಿನ್ನುವಂಥದ್ದು ಅದು ಉತ್ತಮ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಆ ಆಹಾರದ ಪದ್ಧತಿಗಳನ್ನ. ಅಪಲಾಕಾಂಕ್ಷಿ ಬೀರ್ಯೋಜ್ಞ ವಿದ್ಯೆ ದೃಷ್ಟೋ ಯ ಇಜ್ಜತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಾಃ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಇಲ್ಲಿ ಯಜ್ಞ ಅಂತಂದ್ರೆ ನಾವು ಯಾವುದನ್ನ ಪರಿಗಣನೆ ಮಾಡಬಹುದು? ಜಪ ಯಜ್ಞ. ಎಲ್ಲ ಯುಗಗಳಿಗೂ
ಅದ್ ನಾವು ಕಂಪೇರ್ ಮಾಡ್ತಾ ಬಂದಾಗ ಕಲಿಯುಗದಲ್ಲಿ ಜಪಯಜ್ಞ ಮಾಡುವಂಥದ್ದು. ಸತ್ಯಯುಗದಲ್ಲಿ ಏನಿತ್ತು, ಸಾವಿರಾರು ಕಾಲ ಅವರು ಆಯುಷ್ ಇತ್ತು, ಬದುಕ್ತಾ ಇದ್ರು, ಆರೋಗ್ಯ ಇತ್ತು, ಅವ್ರಿಗೆ ಸಮಯ ಇತ್ತು, ಧ್ಯಾನವನ್ನ ಮಾಡ್ತಾ ಇದ್ರು. ತ್ರೇತಾಯುಗಕ್ಕೆ ಬಂದಾಗ ತ್ರೇತಾಯುಗದಲ್ಲಿ ಯಜ್ಞಗಳನ್ನ ಮಾಡ್ತಾ ಇದ್ರು. ದ್ವಾಪರ ಯುಗಕ್ಕೆ ಬಂದಾಗ ಅರ್ಚ ವಿಗ್ರಹ ಆರಾಧನೆಯನ್ನ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಮನುಷ್ಯನ ಆಯುಷು ತುಂಬಾ ಕಡಿಮೆ ಇದೆ, ನಂತರ ಅವನಿಗೆ ಸಮಯವೂ ಇಲ್ಲ, ಮತ್ತೆ ಚಿತ್ತ ಚಾಂಚ ಅಂದ್ರೆ ಅವನ ಒಂದು ಕಾನ್ಸಂಟ್ರೇಷನ್ ಕೂಡ ಅಷ್ಟು ಧ್ಯಾನ ಮಾಡ್ಲಿಕ್ಕೆ ಪಕ್ವವಾಗಿಲ್ಲ. ಹಾಗಾಗಿ ಯಜ್ಞಾನಾಂ ಜಪಯಜ್ಞವನ್ನ ಮಾಡೋದ್ರಿಂದ ಈ ಎಲ್ಲ ಫಲಗಳು ಏನೆಲ್ಲ ಬರುತ್ತೆ ಅಷ್ಟೇ 100% ಅವರವರಿಗೆ ಆ ಫಲವನ್ನ ಅವರು ಪಡ್ಕೋಬಹುದು. ಈಗ ಪುರೋಹಿತರನ್ನ ಕಳಿಸಿ ಅಲ್ಲಿ ಯಜ್ಞಗಳನ್ನ ಮಾಡ್ತೀವಿ ಅನ್ನೋದಾದ್ರೆ ಈಗ ಸ್ಪಷ್ಟವಾಗಿ ಹೇಳುವಂತಹ ಏನು ಮಂತ್ರೋಚ್ಚಾರಣೆಯನ್ನ ಮಾಡುವಂತಹ ಪುರೋಹಿತರು ನಮ್ಗೆ ಎಲ್ಲಿ ಸಿಗ್ತಾರೆ, ಅದು ಬಹಳ ಕಷ್ಟ. ಹಾಗಾಗಿ ಈ ಒಂದು ಜಪಯಜ್ಞವನ್ನ ನೀವು ಎಲ್ಲೇ ಕೇಳಿದ್ರು, ಯಾವ ಒಂದು ಮಠದಲ್ಲಿ ಎಲ್ಲಿ ನೋಡಿದ್ರು ಹರಿನಾಮವನ್ನೇ ಮಾಡ್ಬೇಕು. ಹಾಗಾಗಿ ಪ್ರಭುಪಾದರು ಯಾಕೆ ಹೇಳ್ತಾರೆ ಈ ಮಾತು ಅಂತಂದ್ರೆ, ಕಲಿಯುಗಕ್ಕೆ ತುಂಬಾ ಸೂಕ್ತವಾದ ವಿಚಾರವನ್ನ, ಧರ್ಮ ಗ್ರಂಥಗಳ ಒಂದು ಪರಿಶೀಲನೆಯನ್ನ ಮಾಡಿ 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 ಅವರು ಗುರುಗಳು ಏನ್ ಮಾಡ್ತಾರೆ, ಜನಕ್ಕೆ ಏನೆಲ್ಲ ಬೇಕು, ಸಮಾಜಕ್ಕೆ ಏನು ಅವಶ್ಯಕತೆ ಅದನ್ನ ಮಾತ್ರ ಹೇಳ್ತಾರೆ. ಹಾಗಾಗಿ ಬಾಳೆಹಣ್ಣನ್ನ ಸುಲಿದು, ಆ ಒಂದು ಬಾಳೆಹಣ್ಣಿನ ಅಲ್ಲಿರುವಂತಹ ಒಟ್ಟನ್ನ ಸುಲಿದು ಹಣ್ಣನ್ನೇ ಕೈಗೆ ಕೊಟ್ಟಿದ್ದಾರೆ. ನಾವ್ ಏನ್ ಮಾಡ್ಬೇಕು, ಬರೀ ತಿನ್ನುವುದಷ್ಟೇ ಮಾಡ್ಬೇಕು. ಆದ್ರೆ ಅದನ್ನು ಮಾಡುವುದು ನಮ್ಗೆ ಕಷ್ಟವಾಗ್ಬಿಟ್ಟಿದೆ. ಆದ್ರೆ ಯಜ್ಞವನ್ನ ಮಾಡುವಂಥದ್ದು ಸಾತ್ವಿಕವಾದದ್ದು. ನಂತರ ನಾವು ದೇವಸ್ಥಾನಕ್ಕೆ ಹೋಗುವಂತ ಉದ್ದೇಶ, ಕೆಲವೊಂದು ವಿಚಾರಗಳನ್ನ ಆ ಒಂದು ಧರ್ಮ ಸೂಕ್ಷ್ಮಗಳನ್ನ ಹೇಳುವಂತದ್ದಿದೆ. ಏನಂದ್ರೆ ದೇವಸ್ಥಾನಕ್ಕೆ ಹೋದಾಗ ನಾವೇನ್ ಮಾಡ್ತೀವಿ, ಅಷ್ಟುದ ಲಿಸ್ಟ್ ತಗೊಂಡು ಹೋಗ್ತಿವಿ. ದೇವ್ರು ಬಂದ ಕೂಡ್ಲೆ ಏನ್ ಮಾಡ್ಬೇಕು, ಅಯ್ಯೋ ಇವ ಬಂದ ಅಂತ ಈಗಡೆ ತಲೆ ಮಾಡ್ಬೇಕು, ಆ ರೀತಿ ಅಷ್ಟೊಂದು ಇಟ್ಕೊಂಡು ಹೋಗಿರ್ತೀವಿ. ಈ ನನ್ನ ಮಗನಿಗೆ ಸೀಟ್ ಬರ್ಬೇಕು, ನನ್ನ ಮಗನಿಗೆ ಮದ್ವೆ ಆಗ್ಬೇಕು, ನನ್ನ ಮಗನಿಗೆ ಒಳ್ಳೆ ಗಂಡ ಬರ್ಬೇಕು, ಅವ್ರ ಮನೇಲಿ ಅತ್ತೆ ಮಾವ ಇರಬಾರ್ದು, ಏನೆಲ್ಲ ನನಗೆ ಈ ಒಂದು ಸೈಟ್ ಬರ್ಬೇಕು, ಈ ಒಂದು ರಿಜಿಸ್ಟ್ರೇಷನ್ ಆಗ್ಬೇಕು, ಈ ಒಂದು ಅಪಾರ್ಟ್ಮೆಂಟ್ ತಗೊಳ್ತಾ ಇದೀನಿ, ಇಲ್ಲೊಂದು ರಿಜಿಸ್ಟ್ರೇಷನ್, ಪ್ರತಿ ಏನೇನೋ ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಎಲ್ಲ ಈ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತಾರೆ. ದೇವ್ರು ನೋಡಿದ ಕೂಡ್ಲೇನೆ ಇವ ಬಂದ ಕೇಳಲಿಕ್ಕೆ ಅನ್ನೋ ರೀತಿಯಲ್ಲಿ ನಾವ್ ಏನ್ ಮಾಡ್ತೀವಿ, ಅಷ್ಟು ಎತ್ಕೊಂಡು ಹೋಗ್ತೀವಿ. ನಿಜವಾಗ್ಲೂ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು, ಅದು ನಮ್ಮ ಕರ್ತವ್ಯ. ನಾವು ದೇವಸ್ಥಾನಕ್ಕೆ ಹೋಗೋದು ನಮ್ಮ ಕರ್ತವ್ಯ. ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವರ ಮುಂದೆ, ಕೃಷ್ಣನ ಮುಂದೆ ನಿಂತ್ಕೊಂಡಾಗ 24 ಗಂಟೆಗಳು ಆ ದೇವರ ಕಣ್ಣನ ಮೂರ್ತಿಯನ್ನ ನೋಡಿ 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 24 ಗಂಟೆಗಳು ಆದ್ಮೇಲೆ ಅವರು ಕೆಳಗಡೆ ಬಿದ್ದೋಗ್ತಿದ್ರಂತೆ. ಯಾಕೆ ಅಂತಂದ್ರೆ ಆ ಭಗವಂತನಲ್ಲಿರುವಂತ ಪ್ರೇಮ, ನಾನ್ ಅಲ್ಲೇ ಇದ್ದೀನಿ, ಅಲ್ಲಿ ಅವ್ರಿಗೆ ಗೊತ್ತಾಗ್ತಿತ್ತು. ಈಗ 24 ಸೆಕೆಂಡ್ ಒಂದು ಸತಿ ನಾವು ಭಗವಂತನನ್ನ ದೇವಸ್ಥಾನಕ್ಕೆ ಹೋದಾಗ ನೋಡ್ಲಿಕ್ಕೆ ನಮ್ಗೆ ಆಗ್ತಾ ಇದೆಯಾ, ನಾವು ನೋಡ್ತಾ ಇದೀವ, ನಮ್ಮ ಕರ್ತವ್ಯ ಏನು? ಆಗ್ಲೇ ಹೇಳಿದ್ರು ಪ್ರಭುಪಾದರು, ನಾವು ಚರ್ಚ್ಗಳಿಗೆ ಹೋಗೋದಿರ್ಲಿ, ದೇವಸ್ಥಾನಗಳಿಗೂ ಎಲ್ಲೇ ಇರ್ಲಿ, ಆ ಭಗವಂತನ ಸಂಬಂಧವನ್ನ ಸ್ಥಾಪಿಸ್ಕೊಳ್ಳಲಿಕ್ಕೆ ನಾವು ಹೋಗ್ಬೇಕೆ ಹೊರತು ನಮ್ಮ ಲಿಸ್ಟ್ಗಳನ್ನ ತಗೊಂಡು ಹೋಗುವುದಲ್ಲ. ಗೊತ್ತು ಅವನಿಗೆ ಅಮ್ಮನ ರೀತಿಯಲ್ಲಿ ಎಲ್ಲವನ್ನು ನಮ್ಗೆ ಮಾಡ್ತಾ ಇದ್ದಾನೆ. ಅವನ್ಗೆ ಹೇಗೆ ತಾಯಿಗೆ ಮಗುಗೆ ಹಶುವಾಗಿದೆ, ಆ ಡೈಪರ್ ಚೇಂಜ್ ಮಾಡ್ಬೇಕು, ಸ್ನಾನ ಮಾಡಿಸ್ಕೊಡ್ಬೇಕು, ಶುದ್ಧವಾದ ಬಟ್ಟೆಗಳನ್ನ ತೊಡಸ್ಬೇಕು, ಎಲ್ಲವೂ ಹೇಗೆ ತಾಯಿಗೆ ಗೊತ್ತೋ ಹಾಗೆ ಆ ಭಗವಂತನಿಗೂ ಗೊತ್ತು ನಮ್ಗೆ ಯಾವ ಸಮಯದಲ್ಲಿ ಏನ್ ಕೊಡ್ಬೇಕು ಅಂತ. ಆದ್ರೆ ನಾವ್ ಅದನ್ನೆಲ್ಲ ಮರ್ತು ಬಿಟ್ಟು ಏನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗೋದಲ್ಲಿ ಇಷ್ಟು ಇಟ್ಕೊಂಡು ಹೋಗೋದು, ಹೀಗಾಗ್ಬಿಟ್ಟಿದೆ. ನಿಸ್ವಾರ್ಥವಾಗಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ನಿಸ್ವಾರ್ಥದಿಂದ ಭಗವಂತನ ಆರಾಧನೆಯಲ್ಲಿ ನಾವು ತೊಡಗಬೇಕು. ಇದು ಸಾತ್ವಿಕತೆ. ಅಭಿಸಂದಾಯಿತು ಫಲಂ ದಂಬಾದರ್ಪಮಪಿ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಯೆ ರಾಜಸಂ. ಭರತ ವಂಶದ ಅರ್ಜುನನೇ ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಇಲ್ಲಿ ಹೇಳ್ತಾ ಇರೋದು ಯಾರಿಗೋ ಒಬ್ರಿಗೆ ತೋರ್ಪಡಿಗೋಸ್ಕರ, ಯಾವುದೋ ಫಲವನ್ನ ಅಪೇಕ್ಷೆಯನ್ನ ಮಾಡಿ ಮಾಡುವಂಥದ್ದು, ಅಥವಾ ಯಾರಿಗೋ ನಾನು ಕೊಡ್ತಾ ಇದ್ದೀನಿ ಅಂತ ತೋರಿಸ್ಕೊಂಡು ತನ್ನ ಆ ಒಂದು ಹೊಗಳಿಕೆಯನ್ನ ತಾನು ಗಳಿಸ್ಕೊಳ್ಳುವಂಥದ್ದು. ಏನೇ ಆಗ್ಲಿ, ತಾನು ಮೇಲ್ಗೈ ಸಾಧಿಸ್ಬೇಕು, ತಾನು ಮೇಲಿರ್ಬೇಕು, ತಾನು ಎಲ್ಲಾರ್ಗೂ ತೋರ್ಪಡೆ ಆಗ್ಬೇಕು, ಆ ರೀತಿಯ ಒಂದು ಪ್ರದರ್ಶನಕ್ಕೋಸ್ಕರ ಯಾರು ಮಾಡ್ತಾರೆ, ಇದೆಲ್ಲ ಏನಾಗುತ್ತೆ, ಇದು ಒಂದು ಐಹಿಕ ಲಾಭಕ್ಕೋಸ್ಕರ, ಯಾವುದೋ ಒಂದು ಇಚ್ಛೆಯನ್ನ ಪೂರೈಸ್ಕೊಳ್ಳುವುದಕ್ಕಾಗಿ ಮಾಡುವಂತ ಇದೆಲ್ಲವೂ ಏನಾಗುತ್ತೆ, ರಾಜಸಿಕವಾದದ್ದು. ಇಂಥದನ್ನ ಮಾಡೋಂಥವರೆಲ್ಲ ರಾಜಸಿಕ ಸ್ವಭಾವದಲ್ಲಿ ಇರ್ತಾರೆ ಅಂತ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗಿದೆ. ಇಲ್ಲಿ ತಾಮಸಗಳು
ವೇದ ಜ್ಞಾನದ ಬಗ್ಗೆ ಅವರಿಗೆ ಏನು ಗೌರವವೇ ಇರೋದಿಲ್ಲ. ಅಂತವ್ರನ್ನ ಅಂತವ್ರಿಗೆ ಏನ್ ಹೇಳ್ತಾರೆ, ತಾಮಸ ಗುಣದವರು ಅಂತ ಹೇಳ್ತಾರೆ. ನಂತರ ಅಂತರಂಗ ಬಹಿರಂಗದಲ್ಲಿ ಅವರು ಶುದ್ಧೀಕರಣವನ್ನ ಮಾಡಿಕೊಳ್ಳುವಂತಹ ಒಂದು ಪರಿಜ್ಞಾನವು ಕೂಡ ಅವರಿಗೆ ಇರುವುದಿಲ್ಲ. ಯಾಕೆಂತಂದ್ರೆ ಸಾತ್ವಿಕಕ್ಕೆ ಡೆಡ್ ಆಪೋಸಿಟ್ ಯಾರು ಅಂತಂದ್ರೆ ತಮ ಗುಣದವರು. ಹಾಗಾಗಿ ಅವರು ಮಾಡುವಂತಹ ಎಲ್ಲಾ ಕೆಲಸಗಳು ಅವ್ರದ್ದು ಅರ್ಥಹೀನವಾಗಿರತ್ತೆ ಅಂತ ಹೇಳಬಹುದು. ಅಂತ ಒಂದು ಯಜ್ಞಗಳನ್ನ ಪೂಜೆಗಳನ್ನ ಏನ್ ಹೇಳ್ತಾರೆ, ತಾಮಸ ಗುಣ ಅಂತ ಹೇಳ್ತಾರೆ. ದೇವದ್ವಿಜ ಗುರು ಪ್ರಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಗುರು ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಇಲ್ಲಿ ದೇಹದ ತಪಸ್ಸು ಹೇಗೆ ಮಾಡ್ಬೇಕು ಅಂತಂದ್ರೆ, ವೇದಗಳನ್ನ ಜ್ಞಾನ ಇರುವಂತಹ ಒಂದು ವ್ಯಕ್ತಿಯನ್ನ, ಅಂದ್ರೆ ಅದ್ರ ಬಗ್ಗೆ ಜ್ಞಾನ ಇರುವಂತವ್ರಿಗೆ ನಾವು ಅವರನ್ನ ಗೌರವಿಸ್ಬೇಕು. ಆ ವೇದಾಧ್ಯಯನವನ್ನ ಮಾಡಿ ನಮ್ಗೆ ಯಾವ್ದು ಸೂಕ್ತ ಅಂತ ಹೇಳುವಂತಹ ಜ್ಞಾನವನ್ನ ಪಡೆದುಕೊಂಡಿರುವಂತಹ ವ್ಯಕ್ತಿಯನ್ನ ನಾವು ಗೌರವದಿಂದ ಅವನ್ನ ಪೂಜಿಸಬೇಕು. ನಂತರ ಗೌರವವನ್ನ ತೋರಿಸ್ಬೇಕು. ನಂತರ ಆ ಒಂದು ಗೌರವವನ್ನ ಹೇಗೆ ತೋರಿಸ್ಬೇಕು ಅನ್ನೋಂಥ ವಿನಮ್ರತೆಯಿಂದ ಇದ್ದು ನಾವು ಕಲಿಬೇಕು. ಯಾರ ಜೊತೆಗೆ? ಅದಕ್ಕೆ ಅಸೋಸಿಯೇಷನ್, ಎ ಫಾರ್ ಅಸೋಸಿಯೇಷನ್, ಬಿ ಫಾರ್ ಭಗವದ್ಗೀತಾ ರೀಡಿಂಗ್, ಸಿ ಫಾರ್ ಚಾಂಟಿಂಗ್, ಡಿ ಫಾರ್ ಡಯಟ್ ಅಂಡ್ ಡಾನ್ಸ್. ಇದನ್ನ ಯಾವಾಗ ನಾವು ಸತತವಾಗಿ ನಾವು ಮಾಡ್ತಾ ಹೋಗ್ತೀವಿ, ಪ್ರಭುಪಾದ ಈಸಿಯಾಗಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾವ್ ಯಾವಾಗ ನಮ್ಮ ಜೀವನದಲ್ಲಿ ಅದನ್ನ ಸ್ವಭಾವವಾಗಿ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ಹೋಗ್ತೀವೋ, ಆಗ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗೋದಕ್ಕೆ ಅದು ಸಂಶಯವಿಲ್ಲ. ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ. ಯಾಕೆಂದ್ರೆ ಸುಲಭ, ಸರಳ. ಹೇಗೆ ಬಾಳೆಹಣ್ಣನ್ನ ಸುಲಭವಾಗಿ ಆ ಸಿಪ್ಪೆ ಸುಲಿದು ಕೈ ಕೊಟ್ಟಾಗ ಸುಲಭವಾಗಿ ನಾವು ತಿಂತೇವೆ, ಹಾಗಿದೆ. ಅದನ್ನ ನಾವು ಮಾಡಬೇಕು ಅಷ್ಟೇ, ಅನುಷ್ಠಾನ ಮಾಡಬೇಕು. ಹೀಗೆ ಅಂತರಂಗವಾಗಿಯೂ ಬಹಿರಂಗವಾಗಿಯೂ ನಾವು ಪರಿಶುದ್ಧರಾಗ್ಲಿಕ್ಕೆ ಈ ರೀತಿಯಾದಂತಹ ಒಂದು ಬ್ರಾಹ್ಮಣರ ಪೂಜೆ ಅಂದ್ರೆ ಅವರ ಕರ್ತವ್ಯ ಏನು? ಜ್ಞಾನವನ್ನ ಕೊಡುವಂಥದ್ದು. ಒಂದು ಸಮಾಜಕ್ಕೆ ಆ ಜ್ಞಾನವನ್ನ ಕೊಟ್ಟು ಅವರ ಒಂದು ಮಾನವ ಅವ್ರ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳುವಂಥದ್ದು. ಅವ್ರಿಗೆ ಬೇರೆ ಕೆಲಸ ಇರಲ್ಲ. ಒಂದು ತಿಂಗಳ ಒಂದು ಕೊನೆಯಲ್ಲಿ ಅವರಿಗೆ ಏನೋ ಒಂದಿಷ್ಟು ಸಂಭಾವನೆ ಕೊಡೋದು, ಹೀಗೆಲ್ಲ ಅವು ಹೇಳಲಿಕ್ಕೆ ಬರಲ್ಲ. ಅವ್ರಿಗೂ ಜೀವನ ಬೇರೆ ರೀತಿಯಲ್ಲಿ ಆಗಿದೆ, ಎಲ್ಲ ಕಾಸ್ಟ್ಲಿ ಆಗಿದೆ. ಅವ್ರಿಗೂ ನಾವು ಕಾಮನ್ ಕೆಲ್ಸಕ್ಕೆ ಹೋಗ್ತಾರೆ, ಅವರು ಪುರೋಹಿತಿಗೆನ ಬಿಟ್ಟಿದ್ದಾರೆ, ಅವರು ಸಂಭಾವನೆಯನ್ನ ತೆಗೆದುಕೊಳ್ತಾರೆ. ಆಗ ಏನಾಗಿತ್ತು ಅಂದ್ರೆ ಅವರದ್ದು ಹುದ್ದೆ ಆಗಿದ್ದು ಜ್ಞಾನವನ್ನ ಕೊಡುವಂತದ್ದು. ಅವರ ತಿಂಗಳ ಕೊನೆಯಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಹೇಗೆ ಸ್ಯಾಲರಿಯನ್ನ ತಗೊಳ್ತೀವೋ ಹಾಗೆ ಅವ್ರಿಗೆ ಎಲ್ಲ ದಾನವನ್ನ ಕೊಡ್ತಾ ಇದ್ರು, ಅದನ್ನ ಮಾಡುವಂತದ್ದಿತ್ತು. ನಂತರ ಗುರುವಿನ ಪೂಜೆ ಎಲ್ಲರಿಗೂ ಗೊತ್ತಿದೆ. ತಂದೆ ತಾಯಿ ಅಂತರ ಗುರು ಹಿರಿಯರ ಪೂಜೆ. ಯಾವತ್ತು ನಾವು ತಂದೆ ತಾಯಿಯರನ್ನ ಗೌರವಿಸ್ತೀವಿ, ಭಗವಂತ ನಮ್ಮನ್ನ ಅಲ್ಲಿ ಶುದ್ಧೀಕರಣವನ್ನ ಮಾಡ್ತಾನೆ. ಈಗೆಲ್ಲ ಏನಾಗಿದೆ, ಓಲ್ಡ್ ಏಜ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಬಿಟ್ಟು ಬರ್ತಾರೆ. ಅದೆಲ್ಲ ಮಾಡಬಾರ್ದು. ಯಾಕೆ ಅಂತಂದ್ರೆ ನಾವಿವತ್ತು ಅವ್ರನ್ನ ಬಿಟ್ಟು ಬಂದ್ರೆ ನಮ್ಮ ಮಕ್ಕಳು ನಮ್ಮನ್ನ ನೋಡ್ತಿರ್ತಾರೆ. ಅವ್ರು ನಿನಗೆ ನೆಕ್ಸ್ಟ್ ಇದೆ ಅಮ್ಮ, ನಿಮ್ಮನ್ನು ಕರ್ಕೊಂಡು ಹೋಗಿ ಬಿಡ್ತಾರೆ. ಅದು ನಮಗೆ ರಿಟರ್ನ್ ಆಗತ್ತೆ. ಆದ್ರೆ ನಾವು ಯಾವಾಗ ನಮ್ಮ ತಂದೆ ತಾಯರನ್ನ ಗೌರವಿಸಿ ಪೂಜಿಸ್ತೇವೋ, ನಮ್ಮ ಮಕ್ಕಳು ನಮ್ಮನ್ನ ಅದೇ ರೀತಿಯಲ್ಲಿ ಪಾಲನೆಯನ್ನ ಮಾಡ್ತಾರೆ. ಶುಚಿತ್ವ, ಅಂತರಂಗ ಬಹಿರಂಗ ಎರಡು. ಜೀವನದಲ್ಲಿ ಸರಳವಾಗಿರುವಂತದ್ದು ಬ್ರಹ್ಮಚರ್ಯ. 25 ವರ್ಷಗಳ ಕಾಲ ಅವನು ಬ್ರಹ್ಮಚರ್ಯವನ್ನ ಯಾರು ಪಾಲನೆಯನ್ನ ಮಾಡ್ತಾನೆ, 25ರಿಂದ ನೆಕ್ಸ್ಟ್ ಗೃಹಸ್ಥಾಶ್ರಮಕ್ಕೆ ಅವನು ಬಂದಾಗ ಅಲ್ಲಿಂದ ಅವನ ಸಂಸಾರವು ಚೆನ್ನಾಗಿರತ್ತೆ. ಅಲ್ಲಿ ಹೆಣ್ಣು ಗಂಡು ಭೇದವಿಲ್ಲ, ಇಬ್ಬರಿಗೂ ಸಮಾನವಾಗಿ ಹೇಳುವಂಥದ್ದು. ಹಿಂಸೆ ಇವೆಲ್ಲ ಸೇರಿ ಹಿಂಸೆ ಮಾಡುವಂಥದ್ದು ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮಾತಿನಿಂದಲೂ ಕೂಡ ಹಿಂಸೆಯನ್ನ ಮಾಡಬಹುದು. ಅಂದ್ರೆ ಆ ಒಂದು ಮೃದು ವಚನಗಳಿಂದ ಅಹಿಂಸೆಯನ್ನ ನಾವ್ ಯಾವಾಗ ಪಾಲನೆ ಮಾಡ್ತೀವಿ, ಇವೆಲ್ಲ ಸೇರಿ ದೇಹದ ತಪಸ್ಸು ಅಂತ ಅನಿಸಿಕೊಳ್ಳುತ್ತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಗ್ಮಾಯಂ ಉಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಮಾತಿನ ತಪಸ್ಸು ಇಲ್ಲಿ ಗುರುಗಳು ಇದನ್ನ ಅಂದ್ರೆ ಗುರುಗೆ ಮಾತ್ರ ಹೇಳುವಂತದ್ದಲ್ಲ, ಎಲ್ಲರೂ ಸಹ ಮಾಡುವಂತದ್ದು. ಗುರು ಆ ಒಂದು ವಿಚಾರವನ್ನ ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಚಾರವನ್ನ ಹೇಳಲಿಕ್ಕೆ ಮಾತ್ರ ಆ ಒಂದು ಮಾತನ್ನ ಉಪಯೋಗಿಸ್ಕೋಬೇಕು. ಅಂದ್ರೆ ಸೊಸೈಟಿಗೆ ಅದು ಒಳ್ಳೇದಾಗ್ತಾ ಇದೆ ಅಂತಂದಾಗ ಮಾತ್ರ ಆ ಒಳ್ಳೆ ವಿಚಾರಗಳನ್ನೇ ಮಾತಾಡಬೇಕು. ಇನ್ನು ಮುಂದುವರೆದು ಹೇಳೋದಾದ್ರೆ ಗೋಸ್ವಾಮಿಗಳು ಹೇಳ್ತಾರೆ, ಭಗವಂತ ನಮಗೆ ನಾಲಿಗೆಯನ್ನ ಕೊಟ್ಟಿರುವಂತದ್ದು ಒಳ್ಳೆಯ ವಿಚಾರಗಳನ್ನ ಮಾತಾಡಲಿಕ್ಕೆ, ಅಥವಾ ಆ ಕೃಷ್ಣನ ಕಥಾಶ್ರವಣವನ್ನ ಮಾತಾಡಲಿಕ್ಕೆ, ಆ ರಾಮ ಕೃಷ್ಣ ಗೋವಿಂದ ಅನ್ನಲಿಕ್ಕೆ ಕೊಟ್ಟಿರುವುದು. ಅದನ್ನ ಬಿಟ್ಟು ಈಗ ಏನಾಗಿದೆ, ಕ್ರೈಮ್ ಸ್ಟೋರಿಗಳು, ಗಾಸಿಪ್ಸ್,
ಯಾವಾಗ ನ್ಯೂಸ್ ಬರುತ್ತೋ ಅದನ್ನ ಹಾಕೊಂಡು ಬೇಡದೇ ಇರೋದನ್ನೆಲ್ಲ ನಾವು ನಮ್ಮ ನಾಲಿಗೆಯಲ್ಲಿ ಮಾತಾಡಿ ನಮ್ಮ ಜೀವನವನ್ನ ಕಳೆದುಕೊಳ್ತಾ ಇದೀವಿ. ಒಂದೊಂದು ಸೆಕೆಂಡ್ ಕೂಡ ಕೋಟಿ ಕೊಟ್ರೆ ಇನ್ನೊಂದು ಸೆಕೆಂಡ್ ಅನ್ನ ನಾವು ಮರಳಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕೃತ್ಯಗಳನ್ನ ನೋಡ್ಲಿಕ್ಕೆ, ಕೃತ್ಯಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳಲಿಕ್ಕೆ ನಮ್ಮ ನಾಲಿಗೆಯನ್ನ, ನಮ್ಮ ಒಂದು ಜೀವನವನ್ನ, ನಮ್ಮ ಸಮಯವನ್ನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮ್ಮನ್ನ ಸಾತ್ವಿಕತೆಗೆ ನಮ್ಮನ್ನ ನಾವು ಮರಳಿ ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕು. ಆ ಒಂದು ವಿಚಾರಗಳನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಬರಬೇಕು. ಹಾಗೇನಾಗುತ್ತೆ, ಒಳ್ಳೆಯವರ ಸಹವಾಸದಿಂದ ನಮ್ಗೆ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಹೇಳುವಂತದ್ದು, ನೀನು ನಿನ್ನ ಸ್ನೇಹಿತ ಯಾರು ಅಂತ ಹೇಳು, ನಿನ್ನ ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾರ ಸ್ನೇಹವನ್ನ ಮಾಡ್ತೀವೋ ನಮ್ಮ ವಿಚಾರಗಳು, ನಮ್ಮ ಒಂದು ಆಚಾರಗಳು ಅದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಸೇರಿ ಒಂದು ಮಾತಿನ ತಪಸ್ಸಾಗತ್ತೆ. ಇನ್ನೊಂದು, ನಾವು ಮಾತಾಡುವ ಮಾತುಗಳು ಇನ್ನೊಬ್ಬರಿಗೆ ಅದು ಹರ್ಟ್ ಆಗುವಂತ ಇರಬಾರ್ದು, ಚುಚ್ಚುವಂತ ಇರಬಾರ್ದು, ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವ ಹಾಗಿರ್ಬೇಕು. ಇನ್ನೊಂದು ಹೇಳ್ತಾರೆ, ಈಗ ನಾನು ಮೌನ ವ್ರತ ಅಂತ ಕೆಲವರು ಹೇಳ್ತಾರೆ. ಪ್ರಭುಪಾದರು ಹೇಳ್ತಾ ಇದ್ರಂತೆ, ಪ್ರಭುಪಾದರಿಗೆ ಅವ್ರ ಶಿಷ್ಯ ಹೇಳಿದ್ರು, ಪ್ರಭುಪಾದ್ ಮೌನ ವ್ರತದಲ್ಲಿ ಇದ್ದಾರೆ, ಅವರು ಮೌನ ವ್ರತ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಬೇಡದೇ ಇರೋ ಮಾತುಗಳನ್ನ ಹಾಡಿ ಸಮಾಜವನ್ನ ಕಲಕುವಂತಹ ಕೆಲಸವನ್ನ ಮಾಡುವುದಕ್ಕಿಂತ ಅವನು ಮೌನವಾಗಿರುವುದೇ ಲೇಸು ಅಂತ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿ ಕ್ಷಣ ಆ ಭಕ್ತರು ಏನ್ ಮಾಡ್ತಾರೆ, ಆ ಕೃಷ್ಣನ ಬಗ್ಗೆ ಮಾತಾಡೋರ ಹತ್ರಷ್ಟೇ ಅವರು ಸ್ನೇಹವನ್ನ ಮಾಡ್ಕೊಂಡಿರ್ತಾರೆ. ಇನ್ನೊಬ್ಬರ ಹತ್ರ ಅವರು ಸ್ನೇಹವನ್ನ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಇಲ್ಲಿ ಏನೋ ಬೇಡದ ವಿಚಾರಗಳ ಬಗ್ಗೆ ಮಾತಾಡುವಂತ ಆಸಕ್ತಿ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಸದಾ ಕಾಲ ಅವ್ರು ಏನ್ ಮಾಡ್ತಾರೆ, ಆ ಮಾತಿನಲ್ಲಿ ಆ ಕೃಷ್ಣ, ಭಗವಂತ, ರಾಮ, ಅವನ ಕಥೆಗಳನ್ನ ಕೇಳುವಂಥದ್ದು, ಆ ಮೃದು ವಚನಗಳು ಅದು ಮನಸ್ಸಿಗೆ ಮುದವನ್ನ ಕೊಡುತ್ತೆ. ಹಾಗಾಗಿ ಯಾವಾಗ್ಲೂ ಅವರ ಸಹವಾಸವನ್ನ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಸಮಾಜಕ್ಕೆ ಬೇಡದ ವಿಚಾರಗಳನ್ನ ಮಾತಾಡುವಂತಹ ಅಗತ್ಯತೆ ನಮಗೆ ಏನು ಇರೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ನಾವು ಮಾಡಿದಾಗ ಅದು ಮಾತಿನ ತಪಸ್ಸು ಅಂತ ಆಗತ್ತೆ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಸುದ್ಧಿರಿತ್ಯೇತ ತಪೋಮಾನ ಸಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಇಲ್ಲಿ ನಾವು ನೋಡ್ತಾ ಇರ್ಬೇಕು, ಇಲ್ಲಿ ವೇದವ್ಯಾಸರು ಹಿಂದೆ ಬರ್ತಿದ್ದಾರೆ, ಮುಂದೆ ಇವರು ಶುಕಮುನಿಗಳು ಮುಂದೆ ಬರ್ತಿದ್ದಾರೆ. ಅವರು ಯೌವನಸ್ಥರಾಗಿದ್ದಾರೆ, ಅವರು ಬಟ್ಟೆಗಳನ್ನೇನು ತೊಡೆದುಕೊಂಡಿಲ್ಲ, ಯೌವನಸ್ಥರಾಗಿದ್ರು ಕೂಡ ಅವರು ಹಾಗೆ ಬರ್ತಿದ್ದಾರೆ. ಅವ್ರು ಮುಂದೆ ಬರ್ಬೇಕಾದ್ರೆ ಅಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, ಸ್ನಾನವನ್ನ ಮಾಡ್ಬೇಕಾದ್ರೆ ನಿರ್ಭಯದಿಂದ ಸ್ನಾನವನ್ನ ಮಾಡ್ತಿದ್ದಾರೆ. ಅವರು ಮುಂದೆ ಹಾದು ಹೋಗ್ತಾರೆ. ಆದ್ರೆ ಹಿಂದಗಡೆ ವೇದವ್ಯಾಸರು ತನ್ನ ಮಗನನ್ನ ಕೂಗಿ ಕರಿತಾ ಇದ್ದಾರೆ. ಅಲ್ಲಿ ಆ ವೇದವ್ಯಾಸರನ್ನ ಕಂಡಿದ ತಕ್ಷಣ ಅವರ ವಸ್ತ್ರಗಳನ್ನ ಸರಿ ಮಾಡ್ಕೊಳ್ತಾರೆ. ಅವರು ಸರಿ ಹೋಗ್ಬೇಕು ಅಂದ್ರೆ ಅವರೆಲ್ಲ ಅವ್ರ ಮೈಯನ್ನ ಮುಚ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ರು. ಯಾಕೆ ಇಲ್ಲಿ ಎರಡು ರೀತಿಯಾದಂತಹ ವ್ಯತ್ಯಾಸ ಅಂದ್ರೆ, ಶುಕಮುನಿಗಳು ಯಾವಾಗ್ಲೂ ಆ ಭಗವದ್ ಜ್ಞಾನದಲ್ಲೇ ಇರ್ತಾರೆ. ಅವರಿಗೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳೆಲ್ಲ ಅವರಿಗೆ ಆ ಪ್ರಜ್ಞೆ ಇಲ್ಲ. ಅವರು ಯಾರ ಮನೆ ಹತ್ತಾರು ಭಿಕ್ಷಾಟನೆಗೆ ಹೋದ್ರೆ ಒಂದ್ ಸತಿ ಹಾಲಿನ ಒಂದು ಧಾರೆಯನ್ನ ನಾವು ಹೇಗೆ ಕರಿತೀವಿ, ಹಾಲನ್ನ ಕರಿತೀವಿ, ಒಂದು ಧಾರೆಯನ್ನ ಹೇಳಿ ಅಷ್ಟು ಟೈಮ್ ಅವ್ರ ಏನಾದ್ರು ಕೊಟ್ರೆ ತಗೊಳ್ತಾರೆ, ಇಲ್ಲ ಅಂತಂದ್ರೆ ಅವ್ರು ಮುಂದೆ ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರು ಬರೋದನ್ನು ಜನ ಹಾಗೇ ಕಾಯ್ತಾರೆ. ಯಾಕಂದ್ರೆ ಅವರು ಮಹಾತ್ಮರು. ಅವರು ಹೊಟ್ಟೆಯಲ್ಲಿ ನಾವು 9 ತಿಂಗಳು 10 ತಿಂಗಳು ಇರ್ತೀವಿ, ಬಂದ್ಬಿಡ್ತೀವಿ. ಆದ್ರೆ ವರ್ಷಾನ್ಗಟ್ಲೆ ಅವ್ರು ಹೊರಗಡೆ ಬರೋದಿಲ್ಲ. ಆಗ ವೇದವ್ಯಾಸರು ಕೃಷ್ಣನ ಹತ್ರ ಕೇಳ್ಕೊತಾರೆ, ಮಗ ಹೊರಗಡೆ ಬರ್ತಾ ಇಲ್ಲ ಅಂದಾಗ ಪರಮಾತ್ಮನೇ ಬಂದು ಹೇಳುವಂತದ್ದು, ಈ ಭೌತಿಕ ಜಗತ್ತು ನಿನಗೆ ಯಾವುದೇ ಹಾನಿಯನ್ನು ಮಾಡುವುದಿಲ್ಲ. ಯಾಕೆಂತಂದ್ರೆ ಯಾರು ನನ್ನನ್ನ ಶರಣ ಕೋರಿ ಸದಾ ನನ್ನ ಬಗ್ಗೆ ಯಾರು ಆಲೋಚನೆಯನ್ನ ಮಾಡ್ತಿರ್ತಾರೆ, ಅವರ ಮನಸ್ಸು ಸದಾ ನನ್ನಲ್ಲಿ ಇರುತ್ತೆ. ಮಾಯೆ ನಿನ್ನನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಾಯೆ ನನ್ನ ಒಂದು ಹಿಡಿತದಲ್ಲಿದ್ದಾಳೆ, ನಾನೆಲ್ಲಿರ್ತೀನೋ ಅವಳಲ್ಲಿರೋದಿಲ್ಲ. ಹಾಗಾಗಿ ನೀನ್ ನಿರ್ಭಯವಾಗಿ ಹೊರಗಡೆ ಬಂದಾಗ ಅವರು ಮನುಷ್ಯ ರೀತಿಯಲ್ಲಿ ಎಲ್ಲಾರ ರೀತಿಯಲ್ಲಿ ಈ ಒಂದು ಪ್ರಪಂಚದಲ್ಲಿದ್ರು ಅವರ ಮಾನಸಿಕವಾಗಿ ಯಾವಾಗ್ಲೂ ಭಗವಂತ ಆರಾಧನೆಯಲ್ಲಿ ಇರ್ತಾರೆ. ಹಾಗಾಗಿ ಅದು ಅವ್ರಿಗೆ ಗೊತ್ತಿತ್ತು. ಅಲ್ಲಿ ಅವರು ವೇದವ್ಯಾಸರು ಹೇಳ್ತಾರೆ, ಯೌವನಸ್ಥನಾಗಿರುವಂತಹ ನನ್ನ ಮಗ ಹೋದಾಗ ನೀವು ಈ ರೀತಿಯಾದಂತಹ ಒಂದು ಕ್ರಿಯೆ ಮಾಡ್ಲಿಲ್ಲ, ವಸ್ತ್ರಗಳನ್ನ ಹಾಕಿಕೊಳ್ಳಿಲ್ಲ. ಆದ್ರೆ ನಾನು ಮುದುಕನಾಗಿದ್ದೀನಿ, ಗೃಹಸ್ಥನಾಗಿದ್ದೀನಿ, ಆ ಒಂದು ನಾನು ಬರ್ತಾ ಇರ್ಬೇಕಾದ್ರೆ ನೀವು ಹೀಗ್ ಮಾಡಿದ್ರೆ, ನೀವು ಗೃಹಸ್ಥರಾಗಿದ್ದೀರಾ, ನಿನ್ನ ಮಗನಷ್ಟು ನೀವು ಅಂದ್ರೆ ವೇದವ್ಯಾಸರನ್ನ ಹೇಳುವುದಲ್ಲ, ಅವರಷ್ಟು ಇನ್ಯಾರು ಉತ್ತಮರು ಇಲ್ಲ ಗುರುಗಳವರು. ಆದ್ರೆ ಅಲ್ಲಿ ಒಂದು ಲೀಲೆಯನ್ನ ಮಾಡಿ ತೋರಿಸಿದ್ದು, ನಮಗೆ ಅರ್ಥವಾಗ್ಲಿ, ನಮ್ಮ ಒಂದು ಅಲ್ಪ ಜ್ಞಾನಕ್ಕೆ ಇದು ಅರ್ಥವಾಗ್ಲಿ ಅನ್ನೋಂಥ ಲೀಲೆ ಒಂದಷ್ಟೇ ಇದು. ಹಾಗಾಗಿ ಯಾರು ಮನಸ್ಸಿನಲ್ಲಿ ಯಾವಾಗ್ಲೂ ಭಗವಂತನನ್ನ ಒಂದು ಧ್ಯಾನಿಸ್ತಾ ಇರ್ತಾರೆ, ಅವರು ಯಾವುದ್ರಲ್ಲಿ ಆಸಕ್ತಿಯನ್ನ ಇಟ್ಕೊಂಡಿರೋದಿಲ್ಲ, ಅವಾಗ ಅವರನ್ನ ಕಂಡಾಗ ಅವರಲ್ಲಿ ಭಗವಂತನನ್ನ ನೋಡ್ತೇವೆ. ಅಂತಹ ಒಂದು ಭಾವವನ್ನ ನಾವು ಕೂಡ ಬೆಳೆಸ್ಕೋಬಹುದು. ಯಾವಾಗ್ಲೂ
ಆ ಭಗವಂತ ಆ ಒಂದು ಆನಂದದಲ್ಲಿ ಭಗವಂತನ ಆರಾಧನೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂಥದ್ದು, ಭಗವಂತನ ಸರ್ವಿಸ್ ಮಾಡುವಂಥದ್ದು, ಭಗವಂತನ ಒಂದು ಭಕ್ತರ ಜೊತೆ ಸಂಘವನ್ನ ಮಾಡುವಂಥದ್ದು, ಪ್ರತಿಯೊಂದು ಭಗವಂತನಿಗೆ ನಾವು ರಿಲೇಟೆಡ್ ಮಾಡ್ಕೊಂಡಾಗ ಎಲ್ಲ ಕೆಲಸವನ್ನ ಬಿಟ್ಟು ಮಾಡುವಂಥದ್ದಲ್ಲ, ನಮ್ಮ ಕೆಲಸದೊಳಗೆ ನಾವು ಮಾಡ್ಕೋಬೇಕು. ಈ ವ್ಯಾಪಾರ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಏನು ಬರ್ತಾನೆ ಇರ್ತಾರ ಜನ, ಸಮಯ ಸಿಗುತ್ತೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬಹುದು, ಅಥವಾ ಬೇರೆ ಏನೋ ಕೆಲಸದಲ್ಲಿ ತೊಡಗಿರ್ಬಹುದು, ಬೇರೆ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಯಾವಾಗ್ಲೂ ನಾವು ಅದ್ರಲ್ಲೇ ಇರ್ತೀವಿ. ನಮ್ಗೆ ಸಮಯ ಸಿಕ್ಕಿದಾಗ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಹರಿನಾಮವನ್ನ ನೆನೆಸ್ಬೋದು, ಆ ರೀತಿ ಪ್ರಯತ್ನವನ್ನ ಪಡು. ಎಲ್ಲೆಲ್ಲಿ ನಾವ್ ಇರ್ತೀವೋ ಅಲ್ಲಲ್ಲಿ ನಮ್ಮ ಒಂದು ಸಾಧನೆಯನ್ನ ನಾವು ಮಾಡ್ಬೇಕು. ಪ್ರಭುಪಾದ್ರು ಹೇಳ್ತಾರೆ, ನೀನು ಎಲ್ಲಿರ್ತೀಯ, ನೀನು ಆ ವೃಂದಾವನ ಮಾಡ್ಕೊಳ್ಳುವಂತಹ ಶಕ್ತಿ ನಿನಗಿದೆ, ಅಲ್ಲೇ ವೃಂದಾವನ, ನೀನ್ ಎಲ್ಲೋ ಹೋಗ್ಬೇಕನ್ನೋ ಅಗತ್ಯ ಏನಿಲ್ಲ, ಆ ಒಂದು ಶಕ್ತಿ ನಿನಗಿದೆ, ಅದನ್ನ ನೀನ್ ಮಾಡ್ಕೊ. ಅದು ಎಲ್ಲರಲ್ಲೂ ಇದೆ, ನಾವು ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು ಅಷ್ಟೇ. ಇದೆಲ್ಲ ಏನಾಗುತ್ತೆ, ಮನಸ್ಸಿನ ಒಂದು ತಪಸ್ಸು ಆಗತ್ತೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಇವೆಲ್ಲ ಪೂಜೆಗಳನ್ನೆಲ್ಲ ಮಾಡಿ ಏನ್ ಮಾಡ್ತಾರೆ, ಸ್ವರ್ಗ ಲೋಕಗಳಿಗೆ ಹೋಗ್ತಾರೆ, ಮರಳಿ ಈ ಒಂದು ಮೃತ್ಯು ಲೋಕಕ್ಕೆ ಬರಬೇಕು. ಆ ಬೋನಾ ಲೋಕ, ಅದು ಒಂದು 8ನೇ ಅಧ್ಯಾಯದಲ್ಲಿ ಬರುತ್ತೆ ಶ್ಲೋಕ. ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಬ್ರಹ್ಮನ ಲೋಕದಿಂದವರೆಗೂ ಅತಳ ವಿತಳ ಸುತಳ ಪಾತಾಳ ಕೆಳಗಿನ ಲೋಕದವರೆಗೂ ನೀನು ಎಲ್ಲೇ ಹೋದ್ರು ಕೂಡ ಈ ಮೃತ್ಯು ಲೋಕಕ್ಕೆ ನೀನು ಬರ್ಲೇಬೇಕು. ಹಾಗಾಗಿ ನಾವು ಮರಳಿ ಬಾರದ ಊರಿಗೆನ ಹೋಗ್ಬೇಕು, ಮರಳಿ ಬಾರದ ಒಂದು ನಮ್ಮ ಒಂದು ಗೋಲೋಕಕ್ಕೆ, ನನ್ನ ತಂದೆ ಹತ್ರನ ಹೋಗ್ಬೇಕು. ಹೇಗೆ ಒಂದು ತಂದೆಯನ್ನು ಕಳೆದುಕೊಂಡ ಮಗು ಏನಾಗದಿರುತ್ತೆ, ಅದು ಸಂತೆಯಲ್ಲಿ ಬರ್ತಾರೆ, ಇಬ್ರು ಅಪ್ಪ ಮಗ ಇಬ್ರು ಬರ್ತಾರೆ ಸಂತೆಯಲ್ಲಿ, ಆ ಒಂದು ಬೊಂಬೆಗಳನ್ನೆಲ್ಲ ಟಾಯ್ಸ್ ನ ಎಲ್ಲ ನೋಡ್ಕೊಂಡು ಅದೇನಾಗುತ್ತೆ, ಆ ತಗೊಳ್ಳಿಕ್ಕೆ ಹೋಗದೆ ತುಂಬಾ ಕ್ರೌಡ್ ಆಗಿರುತ್ತೆ, ಕತ್ತಲು ಹಾಕ್ಬಿಡುತ್ತೆ. ಅಷ್ಟೊತ್ತಿಗೆ ಕತ್ತಲಾಗಿರುವಂತ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ರು ಬೇರೆ ಬೇರೆ ಆಗ್ತಾರೆ. ಆ ಬೇರೆ ಆಗಿದ್ದ ಸಮಯದಲ್ಲಿ ಆ ಹುಡುಕಿ ಅಪ್ಪ ಏನ್ ಮಾಡ್ತಾನೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಯಾರೋ ಒಬ್ಬ ತಿಳುವಳಿಕೆ ಇರುವಂತಹ ಮನುಷ್ಯ, ಜೆಂಟಲ್ ಮ್ಯಾನ್ ಬಂದು ಆ ಹುಡುಗನನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆ ಹುಡುಗ ಅಳ್ತಾನೆ ಇರ್ತಾನೆ, ಸಮಾಧಾನ ಮಾಡ್ತಾನೆ, ಚಾಕ್ಲೇಟ್ಸ್ ಕೊಡ್ತಾನೆ, ಸ್ವೀಟ್ಸ್ ಕೊಡ್ತಾನೆ, ಊಟ ಕೊಡ್ತಾನೆ, ಫ್ರೂಟ್ಸ್ ಕೊಡ್ತಾನೆ, ಹೊಸ ಬಟ್ಟೆ ಕೊಡ್ತಾನೆ, ಅವರ ಮಕ್ಕಳ ಹತ್ರ ಇದ್ದಿದ್ದ ಬೊಂಬೆಗಳೆಲ್ಲ ಇವನಿಗೆ ಕೊಡ್ತಾನೆ. ಅವ್ನು ಅಳ್ತಾನೆ ಇರ್ತಾನೆ. ಆದ್ರೆ ಅವನು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನೆ ಬೆಳಗ್ಗೆ ಹೋಗಿ. ರಾತ್ರಿ ಈ ಒಂದು ಕಂಪ್ಲೇಂಟ್ ಬಂದಿದೆ, ಇದು ಮ್ಯಾಚ್ ಆಗ್ತಿದೆ ಅಂತ ಕರೆಸಿದಾಗ ಹೋಗಿ ನೋಡಿದ ತಕ್ಷಣ ತನ್ನ ತಂದೆನ ಓಡೋಗಿ ಹಪ್ಕೊಳ್ತಾನೆ ಮಗು. ಅವಾಗ ಆ ಜೆಂಟಲ್ಮನ್ ಅರ್ಥ ಮಾಡ್ಕೊಳ್ತಾನೆ, ನಾನು ಇಷ್ಟೆಲ್ಲ ಇವನಿಗೆ ಕೊಟ್ಟೆ, ಆದ್ರೆ ಇವನಿಗೆ ಸಮಾಧಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವನು ತಂದೆಯನ್ನ ಕಂಡಿದ ತಕ್ಷಣ ಇವನಿಗೆ ಸಮಾಧಾನ ಆಯ್ತು. ಹಾಗೆ ನಾವ್ ಎಲ್ಲೇ ಯಾವ ಲೋಕಕ್ಕೆ ಹೋದ್ರು ಎಲ್ಲಿದ್ರು ಕೂಡ ನಮ್ಗೆ ಸಮಾಧಾನ ಆಗೋದಿಲ್ಲ, ನಾವು ಮತ್ತೆ ಈ ಲೋಕಕ್ಕೆ ಬರ್ಬೇಕು. ಆದ್ರೆ ಭಗವಂತನ ಒಂದು ಧಾಮಕ್ಕೆ ಹೋದಾಗ ನಮ್ಗೆ ಅಲ್ಲಿ ತೃಪ್ತಿ ಸಿಗುತ್ತೆ, ನಮ್ಮ ತಂದೆಯನ್ನ ನಾವು ಪಡೆದುಕೊಂಡಾಗ. ಮೂಢಗ್ರಹೇಣಾತ್ಮನೋ ಯತ್ಪೀಡಯ ಕ್ರಿಯತೆ ತಪಃ ಪರಸತ್ಯೋತ್ಸಾದನಾರ್ಥಂ ವತತ್ತಾಮ ಸಮುದಾಹೃತಂ. ಮೂರ್ಖತನದಿಂದ ತನ್ನನ್ನೇ ತಾನೇ ಹಿಂಸೆ ಮಾಡಿಕೊಂಡು ಅಥವಾ ಇತರನನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಕೊಡಲು ಮಾಡುವ ತಪಸ್ಸು ತಾಮಸ ಎಂದು ಹೇಳಲಾಗುತ್ತದೆ. ಇನ್ನು ನಾವು ಹಿರಣ್ಯಕಶಿಪುರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂತದ್ದು. ಮೂರ್ಖತನದಿಂದ ಅವರು ಮಾಡಿದಂತಹ ಕೆಲಸ, ಬೇರೆಯವರಿಗೆ ತೊಂದರೆ ಮಾಡುವಂತಹ ಆ ಒಂದು ತಪಸ್ಸು, ಒಂದು ಜ್ಞಾನವನ್ನ ಪಡೆದುಕೊಳ್ಳುವಂಥದ್ದು, ಇವೆಲ್ಲ ಏನಾಗುತ್ತೆ, ಅವೆಲ್ಲ ತಾಮಸ ಅಂತ ಹೇಳಬಹುದು. ತದಾವ್ಯಾಮಿತಿ ಯದ್ಧಾನಂ ದೀಯತೇನೋಪಕಾರಿಣೇ ದೇಶಕಾಲೇ ಚ ಪಾತ್ರೇ ಚ ತತ್ತಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವನ್ನು ಮಾಡಿದ ದಾನವು ಸಾತ್ವಿಕ ದಾನ. ಇದು ದಾನದಲ್ಲಿ ಯಾವ ರೀತಿಯಾದಂತಹ ಉತ್ತಮ ದಾನ ಅಂತ ಹೇಳ್ಬೋದು. ನಾವು ದಾನವನ್ನ ಯಾರ್ಯಾರಿಗೂ ಕೊಟ್ರೆ ಅದು ಆ ಒಂದು ಒಳ್ಳೆಯ ಫಲವನ್ನು ನಮ್ಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಸಾತ್ವಿಕ ದಾನ ಮಾಡುವುದನ್ನು, ಒಬ್ಬ ಭಿಕ್ಷುಕ ಇದ್ದಾನೆ, ಆ ಭಿಕ್ಷುಕನಿಗೆ ನಾವೇನು ಒಂದು ಹೊತ್ತು ಊಟ ಕೊಡಬಹುದು, ಒಂದು ಬಟ್ಟೆ ಕೊಡಬಹುದು, ಏನೋ ಒಂದು ಮಾಡ್ಬೋದು ಅಷ್ಟೇ, ಅದು ತಾತ್ಕಾಲಿಕವಾಗಿರುತ್ತೆ. ಆದ್ರೆ ನಿಜವಾಗ್ಲೂ ಕೊಡಬೇಕಾಗಿರುವಂತದ್ದು ಯಾವುದು ದಾನ ಅಂತಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಕೊಡುವಂತದ್ದು. ಹೇಗೆ ಅಲ್ಲಿ ತಂದೆ ಮಗನ ಕಥೆಯನ್ನು ಕೂಡ ನಾವಿಲ್ಲಿ ರಿಲೇಟ್ ಮಾಡ್ಕೋಬಹುದು. ಏನು ಕೊಟ್ರು ಅದು ತಾತ್ಕಾಲಿಕವಾಗುತ್ತೆ, ಆದ್ರೆ ನಾವು ಎಲ್ಲಿಗೆ ಹೋದ್ರೆ ಮತ್ತೆ ಬರಲ್ವೋ ಅಲ್ಲಿ ಆ ಒಂದು ತಂದೆಯನ್ನ ನಾವು ಅವರಿಗೆ ತಿಳಿಸ್ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಮಾಡುವಂತ ಸಾಧನೆಯಲ್ಲಿ ಆ ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಜೀವನದಲ್ಲಿ ಅವರು ಉತ್ತಮ ಗತಿಗೆ ಬರ್ತಾರೆ. ಹೇಗ್ ಮಾಡಬಹುದು, ಪ್ರಸಾದವನ್ನ ತಗೊಂಡು ಬರ್ತಾ ಇರ್ತೀವಿ, ಇಲ್ಲ ನಮ್ಮ ಮನೆ ಹತ್ರ ಬರ್ತಾ ಇರ್ತೀವಿ, ಇಲ್ಲ ನಾವೇನ್ ಪ್ರಸಾದವನ್ನ ಮಾಡಿರ್ತೀವಿ, ಬಂದವರಿಗೆ ಒಂದಷ್ಟು ಪ್ರಸಾದವನ್ನ ಕೊಡಿ.
ಆ ಭಕ್ತಿ ಬೀಜ ಅನ್ನೋದು ಹೃದಯದಲ್ಲಿ ನಾವು ಇಟ್ಟಾಗ ಅದು ಯಾವತ್ತೋ ಒಂದು ದಿವಸ ಆ ಭಕ್ತಿ ಲತೆ ಬೀಜ ಬೆಳೆದುಕೊಂಡು ಹೋಗಿ ಆ ಭಗವಂತನ ಪಾದ ಕಮಲಗಳು ಸೇರೋವರೆಗೂ ಅದು ಬೆಳಿತಾನೇ ಇರುತ್ತೆ. ಅದು ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅಷ್ಟು ಜ್ಞಾನದ ಕಣ್ಣುಗಳು, ಅಷ್ಟು ಜ್ಞಾನ ನಮ್ಗೆ ಇನ್ನು ಇಲ್ಲ. ಹಾಗಾಗಿ ನಾವು ಕೇವಲ ಕೊಡುವಂಥದ್ದು ಕೃಷ್ಣನಿಗೆ ಅರ್ಪಣೆ ಮಾಡಿರುವಂತಹ ಒಂದಿಷ್ಟು ಪ್ರಸಾದ ಆ ಒಂದು ಭಿಕ್ಷುಕನಿಗೋ ಅಥವಾ ಮನೆ ಹತ್ರ ಬಂದವರಿಗೋ ಕೊಡುವಂಥದ್ದಷ್ಟೇ. ಆದರೆ ಅದು ನಮ್ಮನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ಭಗವಂತನ ಪಾದ ಚರಣ ಕಮಲಗಳವರೆಗೂ ನಮ್ಮನ್ನ ತಲುಪಿಸುತ್ತೆ. ಹಾಗಾಗಿ ನಾವು ಕೊಡುವಂಥದ್ದು ಕೃಷ್ಣ ಪ್ರಜ್ಞೆಯನ್ನ ಕೊಡ್ಬೇಕು. ಈಗ ನಮ್ಮ ಕುಟುಂಬದಲ್ಲೇ ಎಷ್ಟೋ ಜನ ಇರ್ತಾರೆ, ಭಗವದ್ಗೀತೆಯನ್ನ ಕಲಿಬೇಕು ಅಂತ ಇರ್ತಾರೆ, ಭಗವದ್ಗೀತೆ ಕ್ಲಾಸಸ್ ಸಿಗ್ತಾ ಇಲ್ಲ ಅನ್ನೋರು ಇರ್ತಾರೆ. ನಮ್ಮ ಒಂದು ರಿಲೇಷನ್ ಅಲ್ಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆಫೀಸ್ ಅಲ್ಲಿ ಇರ್ಬೋದು, ಸ್ಕೂಲ್ಸ್ ಅಲ್ಲಿ ಇರ್ಬೋದು, ಅಂತವರಿಗೆ ನೀವು ಹೇಳಿ ಇದೊಂದು ದಾನ ಆಗುತ್ತೆ. ಇಂತಹ ಒಂದು ದಾನವನ್ನ ಸಾತ್ವಿಕ ದಾನ ಅಂತ ನಾವು ಕರಿಬಹುದು. ಯತ್ ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜ ಸಂಸ್ಮೃತಂ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸವೆಂದು ಹೇಳುತ್ತಾರೆ. ನಾವು ಕರೋನಾ ಟೈಮಲ್ಲಿ ಇದನ್ನ ಬಹಳಷ್ಟು ಜನರಿಗೆ ಇದು ಅನುಭವ ಆಗಿರುತ್ತೆ. ಕೊಡ್ತಿರ್ತಾರೆ, ಆ ಪಕ್ಕದಲ್ಲಿ ಹಾಗೆ ಸೆಲ್ಫಿ ಕೂಡ ತಗೊಳ್ತಾ ಇರ್ತಾರೆ ಅಲ್ವಾ, ನಾವು ನೋಡಿದೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಎಲ್ಲರಿಗೂ ತೋರ್ಸ್ಕೋಬೇಕು, ನಾನು ಇದನ್ನ ಮಾಡಿದೀನಿ ನೋಡಿ ಅಂತ ಹೇಳಿ ಅವ್ರನ್ನ ಪಾಪ ಬಡವರನ್ನ ಹಿಂದೆ ನಿಲ್ಸಿ ಕೊಡುವಂತದ್ದು ಇಷ್ಟೇ ಇರುತ್ತೆ. ಅವ್ರಿಗೇನು ಶಾಶ್ವತವಾದ ಪರಿಹಾರ ಏನು ಇರಲ್ಲ. ಆದ್ರೆ ಅದನ್ನ ಸೆಲ್ಫಿ ಮುಖಾಂತರ ಹಾಕಿ ಒಂದು ಸ್ಟೇಟಸ್ ಅಲ್ಲಿ ಹಾಕಿ ಫೇಸ್ಬುಕ್ ಅಲ್ಲಿ ಹಾಕಿ ಎಲ್ಲಾರ್ಗು ತೋರಿಸಿ. ನೀನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ತೇನೆ, ನೀನ್ ಪೇಪರ್ ಅಲ್ಲೆಲ್ಲ ಟಿವಿಯಲ್ಲೆಲ್ಲ ಬಂದ್ಬಿಟ್ಟು ಇಂಥವ್ರೆಲ್ಲ ಹೀಗ್ ಮಾಡಿದ್ರಂತೆ. ಇದೆಲ್ಲ ಏನ್ ಮಾಡಿದ್ದು? ರಾಜಸಿಕ. ಇದಕ್ಕೆಲ್ಲ ಒಂದು ಅಂತಿಮವಾದಂತಹ ಫಲ ಏನು ನಿನ್ಗೆ ಸಿಗೋದಿಲ್ಲ. ಸಿಗ್ಬೋದು ಅಂತಂದ್ರೆ ಒಂದು ಲಾಸ್ಟ್ಗೆ ನೀನೊಂದು ಸ್ವರ್ಗ ಲೋಕವನ್ನ ತಲುಪಬಹುದು. ಆ ಪುಣ್ಯ ಆದ್ಮೇಲೆ ಜೋಬಲ್ 100 ರೂಪಾಯಿ ಇತ್ತು, ಅಮ್ಮನ ಮೇಲೆ ನಾನು ಜಗಳ ಮಾಡ್ಕೊಂಡೆ, ನಿನ್ ಟಿಫನ್ ಬೇಡ ಏನು ಬೇಡ ಹೋಗಮ್ಮ, ನಾನು ಹೊರಗಡೆ ಹೋಟ್ಲಲ್ಲಿ ತಿಂತೀನಿ ಅಂತ ಬಂದ್ಬಿಟ್ಟ. 100 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ತಿನ್ಬಿಟ್ಟ, ಚೆನ್ನಾಗೇ ಇತ್ತು. ಮಧ್ಯಾಹ್ನಕ್ಕೆ ಏನಾಯ್ತು? ಹೊಟ್ಟೆ ತಳಮಳ ಆಗ್ತಾ ಇದೆ, ಮತ್ತೆ ಊಟ ಬೇಕು, ಮತ್ತೆ ರಿಟರ್ನ್ ಬಂದ. ಅಂದ್ರೆ ಪುಣ್ಯ ಇರುವವರೆಗೂ ನಾವು ಏನಾದ್ರು ಒಂದ್ ಮಾಡ್ಬೋದು. ಪುಣ್ಯ ಖಾಲಿ ಆದ್ಮೇಲೆ ಮತ್ತೆ ನಾವು ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಮತ್ತೆ ಇಲ್ಲಿಗೆ ಬರ್ಬೇಕು. ಅಂತದನ್ನ ನಾವ್ ಯಾಕೆ ಮಾಡ್ಬೇಕು? ಶಾಶ್ವತ ಧಾಮಕ್ಕೆ ಹೋಗುವಂತಹ, ಶಾಶ್ವತ ಪರಿಹಾರವನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕು. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಾಮವಜ್ಞಾಥಂ ತತ್ತಾಮಾಸಾಮ ಸಮುದಾಹೃತಂ. ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನ ತಾಮಸ ದಾನ ಎಂದು ಕರೆಯುತ್ತಾರೆ. ಇದು ನಮ್ಮ ದೇಶದಲ್ಲೆಲ್ಲ ಹೊರಗಿನ ದೇಶ, ನಮ್ಮ ದೇಶದಲ್ಲಿ ಇರಬಹುದೇನೋ ನನಗೆ ಗೊತ್ತಿಲ್ಲ, ಆದ್ರೆ ಇದು ಹೊರಗಿನ ದೇಶದ ಒಂದು ಚಿತ್ರವನ್ನ ಇಲ್ಲಿ ಹಾಕಿದ್ದಾರೆ. ಅಲ್ಲಿ ಏನಂದ್ರೆ ನನಗೆ ಕುಡಿಲಿಕ್ಕೆ, ಜೋಜ ಹಾಡ್ಲಿಕ್ಕೆ ನನಗೆ ದುಡ್ಡು ಬೇಕು ಕೊಡಿ ಅಂತ ಭಿಕ್ಷೆನ ಬೇಡ್ತಿರ್ತಾರೆ. ಅಂತವ್ರಿಗೆ ದಾನವನ್ನ ಕೊಟ್ಟಾಗ ಅವರು ಮಾಡಿದ ಪಾಪ ಕೃತ್ಯಗಳಲ್ಲಿ ಆ ಪಾಪದ ಫಲವು ನಮಗೆ ಸ್ವಲ್ಪ ಸಿರುತ್ತೆ. ಯಾಕಂದ್ರೆ ನಾವು ಕೊಟ್ಟಂತಹ ದುಡ್ಡಿನಿಂದ ಅವರು ಪಾಪ ಕೃತ್ಯಗಳಲ್ಲಿ ಪಾಲ್ಗೊಂಡಿರ್ತಾರಲ್ವಾ. ಹಾಗಾಗಿ ಅದರ ಒಂದು ಫಲವು ಕೂಡ ನಾವು ಅನುಭವಿಸ್ಲಿಕ್ಕೆ ಇರುತ್ತೆ. ಅದನ್ನ ನಾವು ನೋಡಿ ಕೊಡ್ಬೇಕು. ಯಾರಿಗೆ ಯಾವ ದಾನವನ್ನ ಕೊಟ್ರೆ ಯಾವ ಫಲ ಬರುತ್ತೆ ಅಂತ ನಾವು ತಿಳಿದಿದ್ದು ಆ ದಾನವನ್ನ ಮಾಡಿದಾಗ ಆ ಒಂದು ಫಲವನ್ನ ನಾವು ಪಡೆದುಕೋಬಹುದು. ಓಂ ತತ್ಸದಿ ನಿರ್ದೇಶೋ ಬ್ರಾಹ್ಮಣ ಸ್ತ್ರೀವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಶ್ಚ ಯಜ್ಞಶ್ಚ ವಿಹಿತಾಪುರ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಓಂ ತತ್ಸತ್ ನೀನು ಕೊಡುವಾಗ, ನೀನು ತಗೊಳ್ಬೇಕಾದ್ರೆ, ನೀನೇನೋ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ, ಪೂಜಾ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಓಂ ತತ್ಸತ್ ಅಂತ ನೀನು ಕೊಟ್ಟಾಗ ಅದು ವಿಷ್ಣುವಿಗೆ ಪ್ರೀತಿಯಾದಂಥದ್ದು. ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಬರ್ಲಿಕ್ಕೆ ಇರುವಂತಹ ಒಂದು ಏನು ಫಲಾಪೇಕ್ಷೆಗಳಿಂದ ಏನು ಇಲ್ಲ. ಓಂ ತತ್ಸತ್ ಅಂದ್ರೆ ಅಲ್ಲಿ ಓಂಕಾರ ಅನ್ನುವಂಥದ್ದೇನು, ಪ್ರಣವ ಮಂತ್ರದಲ್ಲಿ ನಾನೇ ಆಗಿದ್ದೇನೆ ಅಂತ ನಾವು 8ನೇ ಅಧ್ಯಾಯದಲ್ಲಿ ನಾವು ಇದನ್ನ ನೋಡಿದ್ವಿ. ಭಗವಂತನೇ ಓಂ ಅನ್ನುವಂಥದ್ದು ಕೊಡ್ಬೇಕಾದ್ರೆ ಓಂ ತತ್ಸತ್. ಈ ಭೌತಿಕ ಜಗತ್ತಿನಿಂದ ನಾನು ಯಾವುದೇ ಪುಣ್ಯಕ್ಕೆ ನಾನು ಅಪೇಕ್ಷೆನ ಪಡ್ತಾ ಇಲ್ಲ. ಸತ್ ಭಗವಂತ ವಿಷ್ಣು, ಇದು ವಿಷ್ಣುವಿಗೆ ಅರ್ಪಣೆ ಆಗ್ಲಿ ಅಂತ ನಾವು ಓಂ ತತ್ಸತ್ ಅಂತ ಕೊಟ್ಟ ಇಲ್ಲ ಕೊಡ್ಬೇಕಾದ್ರೆ ತಗೊಂಡಾಗ ಅವ್ರಿಗೂ ನಮಗೂ ಯಾವುದೇ ಪಾಪ ಇರೋದಿಲ್ಲ. ಹಾಗಾಗಿ ಓಂ ತತ್ಸತ್ ಅನ್ನುವಂಥದ್ದು ನಮ್ಮನ್ನ ಎಲ್ಲ ಒಂದು ಋಣದಿಂದ, ಎಲ್ಲ ಒಂದು ಪಾಪದಿಂದ ನಮ್ಮನ್ನ ಮುಕ್ತಿಯನ್ನ ಮಾಡುತ್ತೆ. ಹಾಗಾಗಿ ಓಂ ತತ್ಸತ್ ಅನ್ನುವಂಥದ್ದು ಬಹಳ ಉತ್ತಮವಾದಂಥದ್ದು, ಅದು ಹೆಚ್ಚಿನ ಒಂದು ಮಹತ್ವವನ್ನ ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಓಂ ಸತ್ ಅಂತ ನಾವು ಯಾವುದೇ ಕಾರ್ಯದಲ್ಲಿ ಮಾಡಿದಾಗ ಅದು ಪಾಪದಿಂದ ನಾವು ಮುಕ್ತರಾಗ್ತೇವೆ. ತಸ್ಮಾದೋಮಿತ್ಯುಹಾದೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತ ಸತತಂ ಬ್ರಹ್ಮವಾದಿನಂ. ಆದುದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ
ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಓಂ ಇತಿ ಏತದ್ ಬ್ರಾಹ್ಮಣ ನೇದಿಷ್ಟ ಮಮ ಋಗ್ವೇದ. ಇದು ಋಗ್ವೇದದಲ್ಲಿ ಬಂದಿರುವಂತದ್ದು. ಓಂ ಎಂದರೆ ವಿಷ್ಣು. ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗುತ್ತದೆ. ಇದು ಮಂತ್ರಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಭೂಮಿಯು ಕೂಡ ನಾವು ಯಾವಾಗ ನಮ್ಮ ಏಕಾಗ್ರತೆಯನ್ನ ನಾವು ಇಟ್ಟು ನಾವು ಭಗವದ್ ಆರಾಧನೆ ಅಂದ್ರೆ ಒಂದು ಪಾದ ಕಮಲಗಳಲ್ಲಿ ನಮ್ಮ ಒಂದು ಧ್ಯಾನವನ್ನ ನಾವು ಏಕಾಗ್ರತೆಗೊಳಿಸಿದಾಗ ಈ ಬ್ರಹ್ಮಾಂಡವು ಕೂಡ ಓಂಕಾರ ಎಂಬ ನಾದದಿಂದ ಸುತ್ತುವರೆದಿದೆ ಅಂತ ಕೂಡ ಹೇಳ್ತಾರೆ. ಅದನ್ನ ನಾವು ಅನುಭವಿಸ್ಬೇಕಂದ್ರೆ ಅಷ್ಟು ಏಕಾಗ್ರತೆ ನಮ್ಮಲ್ಲಿ ಇರಬೇಕು. ಅದನ್ನ ತಿಳ್ಕೊಬೇಕಾದ್ರೆ ತದಿತ್ಯಾನಾಭಿಸಂದಾಯ ಫಲಂ ಯಜ್ಞ ತಪಕ್ರಿಯ ದಾನ ಕ್ರಿಯಶ್ಚ ವಿವಿಧ ಕ್ರಿಯಂತೆ ಮೋಕ್ಷ ಕಾಂಕ್ಷಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ವಮಸಿ ಚಾಂದೋಗ್ಯ ಉಪನಿಷತ್ 6.8.7 6ನೇ ಕ್ಯಾಂಟೋ 8ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಇದನ್ನ ಹೇಳಿದೆ. ತತ್ ಮುಕ್ತಿಗಾಗಿ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕವಾಗಿ. ನಿಷ್ಕಾಮ ಅಂತಂದ್ರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲ, ಎಲ್ಲ ಭಗವಂತನದ್ದೇ ಅನ್ನುವಂತಹ ಒಂದು ರೀತಿಯಲ್ಲಿ ಮಾಡುವಂತಹ ಕ್ರಿಯೆ. ಈ ಕರ್ಮಗಳು ಲೌಕಿಕ ಲಾಭಗಳನ್ನು ಬಯಸದೆ ಸಾಧಕನಿಂದ ಮಾಡಲ್ಪಡುತ್ತದೆ. ಇದು ಯಾವುದೇ ಒಂದು ತನ್ನ ಒಂದು ಇಂದ್ರಿಯ ಭೋಗಕ್ಕೆ ಮಾಡಿಕೊಳ್ಳುವಂತದ್ದಲ್ಲ, ಭಗವಂತನಿಗೆ ಮಾಡುವಂಥದ್ದು. ತಾನು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮತ್ತೆ ತಾನು ಪಡ್ಕೊಂಡು ಉಳಿದಿದ್ದೆಲ್ಲ ಭಗವಂತನಿಗೆ ಅರ್ಪಿಸುತ್ತಾನೆ. ಇಂಥದ್ದು ಉತ್ತಮವಾದಂಥದ್ದು ಈ ವಿಚಾರ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಾಣಿ ತಥಾ ಸಶಬ್ದಾಃ ಪಾರ್ಥಯುಜ್ಯತೆ ಯಜ್ಞೆ ತಾಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈತದಿತ್ಯರ್ಥೀಯಂ ಸದಿತ್ಯೇವಾಭಿಧೀಯತೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವ ಆತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕಾಗಿ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಸತ್ ಏವ ಸೌಮ್ಯ ಚಾಂದೋಗ್ಯ ಉಪನಿಷತ್ತು 6ನೇ ಕ್ಯಾಂಟೋ 2ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ. ಸತ್ ಪೂರ್ಣ ಆಧ್ಯಾತ್ಮದ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಈ ಕಾರ್ಯದಲ್ಲಿ ಕರ್ಮಿಯು ನಿತ್ಯನಾಗುತ್ತಾನೆ. ಈ ಕರ್ಮಗಳು ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಇದರ ಫಲವು ನಿತ್ಯತೆ ಸೂಚಿಸುತ್ತದೆ. ಇದನ್ನ ಬಳಸಿ ನಾವು ಮಾಡಿದಾಗ ಜೀವಿಯ ಒಂದು ಸ್ವರೂಪವೇನು ನಿತ್ಯವಾಗಿರುವಂತದ್ದು ಅದು ನಮಗೆ ಅರಿವಾಗುತ್ತೆ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪಂ ಕೃತಂ ಚಯತ್ ಅಸದ್ದಿಚ್ಯುತೆ ಪಾರ್ಥಾನ ಚತತ್ ಪ್ರತ್ಯನು ಇಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಅದನ್ನು ಅಸತ್ ಎಂದು ಕರೆಯುತ್ತಾರೆ. ನಾವು ಎಷ್ಟೇ ಕೋಟಿ ಬಳಸಿಕೊಂಡು ನಾವು ಎಷ್ಟೇ ದೊಡ್ಡ ದೊಡ್ಡ ಯಜ್ಞಗಳನ್ನ, ಒಂದು ಪೂಜೆ ಕಾರ್ಯಕ್ರಮಗಳನ್ನ ಏನೆಲ್ಲ ಮಾಡಬಹುದು, ದಾನವನ್ನ ಮಾಡಬಹುದು, ಎಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿ ಭಗವಂತನಿಲ್ಲ, ಕೃಷ್ಣನಿಲ್ಲ ಅಂತಂದ್ರೆ ಅದು ತೃಣಕ್ಕೆ ಸಮಾನ. ಭಗವಂತನೇ ಇಲ್ಲದ ಕಾರಣ ನೀನು ಎಷ್ಟು ಲಕ್ಷ ಕೋಟಿಯನ್ನ ಖರ್ಚು ಮಾಡಿ ನೀನು ಏನು ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ನಾವು ಭಗವಂತನ ಒಂದು ಆರಾಧನೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೋಬೇಕು. ಹೇಗೆ ತೊಡಗಿಸ್ಕೋಬೇಕು? ನಾವು ಆರ್ಥಿಕವಾಗಿ ಸಬಲರಾಗಿದ್ದೀವ, ಆಯ್ತು, ನನ್ನ ಹತ್ರ ಇಷ್ಟು ಇದೆ, ಅದು ದೇವಸ್ಥಾನವನ್ನ ಕಟ್ಟಿಸ್ಲಿಕ್ಕೆ, ಅಲ್ಲಿ ದೇವನ ಒಂದು ಪೂಜೆ ದಿನನಿತ್ಯ ಅಲ್ಲಿ ಭಕ್ತರು ಬರ್ತಾರೆ, ಭಕ್ತರು ಅಲ್ಲಿ ಪಾಲ್ಗೊಂಡು ಅವರ ಒಂದು ನಿತ್ಯ ಕರ್ಮದಲ್ಲಿ ಆ ಭಗವದ್ ಆರಾಧನೆಯಲ್ಲಿ ಅವರು ಸೇರಿ ಆ ಒಂದು ಆರಾಧನೆ ಮಾಡ್ತಾ ಅವರು ಒಂದು ಸ್ಥಾನಕ್ಕೆ ಹೋಗ್ತಾರೆ. ಭಗವಂತನ ಸೇವೆ ಯಥಾ ಕಾಲದಲ್ಲಿ ನಡೀತಾ ಇರುತ್ತೆ. ಅಥವಾ ಎಲ್ಲೋ ದೇವಸ್ಥಾನ ಕಟ್ಟಿರುವಂತ ಇರುತ್ತಲ್ಲ, ಅಲ್ಲಿ ನಡೀತಾ ಇರುತ್ತೆ ಭಗವದ್ ಆರಾಧನೆ. ಅಲ್ಲಿ ನಾವು ದಾನವನ್ನ ಕೊಡುವ ಮೂಲಕ, ಅಲ್ಲಿ ನಾವು ಸೇವೆಗೂ ಹೋಗುವ ಮೂಲಕ, ಅಲ್ಲಿ ನಾವು ಏನು ಭಕ್ತರನ್ನ ಸೇರಿಸುವ ಮೂಲಕ, ನಾವು ಯಾವುದೇ ರೀತಿಯಲ್ಲಿ ನಾವು ಆ ಒಂದು ದಾನವನ್ನ ಮಾಡುವ ಮೂಲಕ ನಾವು ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬಹುದು. ಇದರ ಒಂದು ಉದ್ದೇಶ ಇಷ್ಟೇ. ನಾವು ಮಾಡುವಂತಹ ಮನಸ್ಸಿನ, ಮಾತಿನ, ದೇಹದ ಯಾವುದೇ ಇರಬಹುದು, ಯಾವುದೇ ದಾನಗಳಿರಬಹುದು, ಯಾವುದೇ ತಪಸ್ಸಿರಬಹುದು, ಅದು ಭಗವಂತನಿದ್ದರೆ ಮಾತ್ರ ಅದು ಪರಿಪೂರ್ಣವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ವಿತೌಟ್ ಕೃಷ್ಣ ಎಲ್ಲವೂ ಝೀರೋ. ಅನಧಿಕೃತ ಆರಾಧನೆಯ ಬಗ್ಗೆ ತಿಳ್ಕೊಂಡ್ವಿ. ಭಗವಾನ್ ಕೃಷ್ಣ ಮತ್ತು 3 ವಿಧಾನಗಳಲ್ಲಿ ಒಬ್ಬರ ನಂಬಿಕೆ ಮತ್ತು ಆರಾಧನೆಯಲ್ಲಿ ನಿರ್ಧರಿಸುತ್ತವೆ. 3 ವಿಧಾನಗಳಲ್ಲಿ ಆಹಾರಗಳು, 3 ವಿಧಾನಗಳಲ್ಲಿ ಯಜ್ಞ, 3 ರೀತಿಯ ತಪಸ್ಸು, 3 ವಿಧಾನಗಳಲ್ಲಿ ತಪಸ್ಸು, 3 ವಿಧಾನಗಳಲ್ಲಿ ದಾನ. ಓಂ ತತ್ಸತ್. ಯಜ್ಞ, ದಾನ, ತಪಸ್ಸು ಪರಮ ಪುರುಷನಿಗೆ ಅರ್ಪಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ.